ಕೆ ಅಸೇಗೋಳಿ ಅವರು, ಪ್ರಧಾನ ಕಾರ್ಯದರ್ಶಿಗಳಾದ ರಾಮಕೃಷ್ಣ ಪಟ್ಟೋರಿ ಅವರು ಹಾಗೂ ನಮ್ಮ ಅಧ್ಯಕ್ಷರಾದ ಶ್ರೀನಿವಾಸ ಶೆಟ್ಟಿ ಪುಲ್ಲು ಅವರು ಈ ಒಂದು ಅತಿಥಿ ಅಭ್ಯಾಗತರನ್ನ ವೇದಿಕೆಗೆ ಬರಮಾಡಿಕೊಳ್ಬೇಕು ಅಂತೇಳಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. 35 ವರ್ಷಗಳಿಂದ ಈ ಒಂದು ಅಯ್ಯಪ್ಪ ಸ್ವಾಮಿ ಮಂದಿರದಲ್ಲಿ ವಿಶೇಷವಾಗಿ ವಾರ್ಷಿಕ ಪೂಜೆಗಳು, ಧಾರ್ಮಿಕ ಶ್ರದ್ಧಾ ಕೇಂದ್ರವಾಗಿರುವಂಥ ಇದರಲ್ಲಿ ಹಲವಾರು ಉತ್ಸವಗಳು ಕೂಡ ಬಹಳ ಯಶಸ್ವಿಯಾಗಿ ಸಂಘಟನೆಗೊಂಡು ಈ ಒಂದು ಉತ್ಸವದ 36ನೇ ಉತ್ಸವದ ಶುಭ ಮುಹೂರ್ತದಲ್ಲಿ ನಾವೆಲ್ಲರೂ ಇದ್ದೇವೆ. ತಮಗೆಲ್ಲ ಈಗಾಗಲೇ ಪ್ರಸ್ತಾವಿಸಿದಂತೆ ಹಲವಾರು ಕಾರ್ಯಕ್ರಮಗಳಾಗಿರ್ಬೋದು, ಸಾಂಸ್ಕೃತಿಕ ಆಗಿರ್ಬೋದು. ಇದಕ್ಕೆ ಪೂರಕವಾಗಿ ಈ ಒಂದು ಮಂದಿರದಲ್ಲಿ ಹಲವು ವರ್ಷಗಳಿಂದ ನಡೀತಾ ಬಂದಿದೆ. ಹಾಗೆ ಕೊಡುಗೆ ದಾನಿಗಳಾಗಿ ಬೇರೆ ಬೇರೆ ರೀತಿಯಲ್ಲಿ, ಅದು ಜೀರ್ಣೋದ್ಧಾರ ಸಂದರ್ಭದಲ್ಲಿ ಆಗಿರ್ಬೋದು, ಬ್ರಹ್ಮಕಲಶೋತ್ಸವದ ಸಂದರ್ಭದಲ್ಲಿ ಆಗಿರ್ಬೋದು, ವಿಶೇಷವಾಗಿ ಸೇವೆಯನ್ನ ಮಾಡಿದಂಥ ಅದೆಷ್ಟೋ ಸೇವಾಕರ್ತರನ್ನ ಅಭಿನಂದಿಸುವಂಥ ಕಾರ್ಯಕ್ರಮ. ಅದು ಮಾತ್ರ ಅಲ್ಲದೆ ನಮ್ಮ ಮಂದಿರಕ್ಕೆ ಒಳಪಟ್ಟು ಇದರ ಆಸುಪಾಸಿನ ಅದೆಷ್ಟೋ ಪ್ರತಿಭಾನ್ವಿತ ಸಾಧಕ ವಿದ್ಯಾರ್ಥಿಗಳಾಗಿರ್ಬೋದು, ಅವರನ್ನು ಗುರುತಿಸಿ ಗೌರವಿಸುವಂಥ ಕಾರ್ಯಕ್ರಮಗಳನ್ನು ಕೂಡ ಮಾಡಿಕೊಂಡು ಬಂದಿದ್ದೇವೆ. ವಿದ್ಯಾರ್ಥಿಗಳ ಅಥವಾ ಪೋಷಕರ ಅಥವಾ ಈ ಒಂದು ಭಕ್ತಾಭಿಮಾನಿಗಳ ವ್ಯಕ್ತಿತ್ವ ವಿಕಸನ ರೂಪುಗೊಳ್ಳುವಲ್ಲಿ ಹಮ್ಮಿಕೊಂಡಂಥ ಹಲವಾರು ಕಾರ್ಯಕ್ರಮಗಳಲ್ಲಿ ಬೆಳಗಿದ ಪ್ರತಿಭೆಗಳನ್ನು ಗುರುತಿಸುವಂಥ ಕಾರ್ಯಕ್ರಮಗಳನ್ನು ಕೂಡ ಸಂಯೋಜನೆ ಮಾಡಿಕೊಂಡು ಬಂದಿರುವಂಥದ್ದು ಅದೊಂದು ದೊಡ್ಡ ಹೆಮ್ಮೆಯ ವಿಚಾರ ಅಂತ ಹೇಳ್ಕೊಳ್ತಾ, ಇವತ್ತಿನ ಈ ಧಾರ್ಮಿಕ ಸಭೆ ಒಂದು ರೀತಿಯಲ್ಲಿ ವಿಶಿಷ್ಟವಾಗಿ ನಮ್ಮ ಒಂದು ಸ್ಥಳೀಯ ಮಂಗಳೂರು ವಿಶ್ವವಿದ್ಯಾನಿಲಯ ನಮಗೆಲ್ಲ ಗೊತ್ತಿದೆ, ಅದೊಂದು ಶೈಕ್ಷಣಿಕವಾಗಿ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಿಕೊಂಡಂಥ ಒಂದು ವಿಶ್ವವಿದ್ಯಾನಿಲಯ ಅಂತ ಹೇಳಿದರೆ ಅದು ಮಂಗಳೂರು ವಿಶ್ವವಿದ್ಯಾನಿಲಯ. ಅದೆಷ್ಟೋ ಕುಲಪತಿಗಳು ಇರ್ಬೋದು, ಪರೀಕ್ಷಾಂಗ ಕುಲಪತಿಗಳಾಗಿರ್ಬೋದು, ಬೇರೆ ಬೇರೆ ರೀತಿಯಲ್ಲಿ ವಿಭಿನ್ನ ಶೈಲಿಯ ಅಧ್ಯಕ್ಷರು, ಬೇರೆ ಬೇರೆ ವಿಭಾಗದ ಅಧ್ಯಕ್ಷರುಗಳು, ಉಪನ್ಯಾಸಕರು, ಪ್ರಾಧ್ಯಾಪಕರು ಎಲ್ಲರೂ ಕೂಡ ಕೇವಲ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಮಾತ್ರ ಅಲ್ಲದೆ ಈ ಕರ್ನಾಟಕದ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದು ಇಲ್ಲಿ ವಿದ್ಯಾರ್ಥಿಗಳಿಗೆ ವಿದ್ಯೆಯನ್ನು ಬೋಧಿಸುವಂಥ ಕೆಲಸವನ್ನು ಮಾಡೋದರೊಂದಿಗೆ ನಮ್ಮ ಇವತ್ತು ಮಂಗಳೂರು ವಿಶ್ವವಿದ್ಯಾನಿಲಯ ಬೆಳಗುವಳ್ಳಿ ಪ್ರಮುಖ ಪಾತ್ರವನ್ನು ವಹಿಸಿರುವುದು ನಮಗೆಲ್ಲರಿಗೂ ಗೊತ್ತಿರುವ ವಿಚಾರ. ಇವತ್ತು ಯಾಕೆ ಈ ವಿಚಾರವನ್ನು ಇಲ್ಲಿ ಪ್ರಸ್ತಾವಿಸಿದ್ದೇನೆ ಅಂತ ಹೇಳಿದರೆ, ಕೇವಲ ವಿದ್ಯಾರ್ಜನೆಯನ್ನು ಉಪನ್ಯಾಸವನ್ನು ಮಾಡುವುದು ಮಾತ್ರ ಅಲ್ಲದೆ ಸಮಾಜಮುಖಿ ಚಿಂತನೆಯನ್ನಾಗಿ ಮಾಡಿಕೊಂಡು ಈ ಒಂದು ವಿಭಾಗದಲ್ಲಿ, ಒಂದು ಕ್ಷೇತ್ರದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಯಾರಿಗೂ ಗೊತ್ತಿಲ್ಲದ ಹಾಗೆ ಬಲಗೈಯಲ್ಲಿ ನೀಡಿದ್ದು ಎಡಗೈಗೆ ಗೊತ್ತಿಲ್ಲಬಾರದು ಎನ್ನುವ ಹಿತದೃಷ್ಟಿಯೊಂದಿಗೆ ಸೇವೆ ಸಲ್ಲಿಸ್ತಾ ಇರುವಂಥ ಇಬ್ಬರು ಪ್ರಮುಖರು ಈ ಒಂದು ವೇದಿಕೆಯಲ್ಲಿದ್ದಾರೆ. ವಿಶೇಷವಾಗಿ ನಮ್ಮವರೇ ಶ್ರೀಯುತ ರವಿ ರೈಗಳು ಕೂಡ ಇದ್ದಾರೆ. ಎಲ್ಲರನ್ನು ಕೂಡ ಮತ್ತೊಮ್ಮೆ ಭಕ್ತಿಪೂರ್ವಕವಾಗಿ ಅವರನ್ನು ಸ್ವಾಗತಿಸಿಕೊಂಡು ಕಾರ್ಯಕ್ರಮದ ಮುಂದಕ್ಕೆ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮವನ್ನು ಪ್ರಾರಂಭಗೊಳಿಸ್ತೇವೆ. ಭೂಮಿಕಾ, ಕುಮಾರಿ ವಂಶಿನಿ ಮತ್ತು ತ್ರಿಷಾ ಇವರುಗಳು ಬಂದು ಇವತ್ತಿನ ಪ್ರಾರ್ಥನೆಯನ್ನು ಗೈಬೇಕು ಅಂತೇಳಿ ವಿನಂತಿ ಮಾಡ್ತೇನೆ. ಶರಣು ನಿನಗೆ ಶರಣು ವಿನಾಯಕ, ಶರಣು ನಿನಗೆ ಶರಣು ವಿನಾಯಕ, ವಿನಾಯಕ ವಿದ್ಯಾದಾಯಕ ದೇವ, ವಿನಾಯಕ ವಿದ್ಯಾದಾಯಕ ದೇವ, ಶರಣು ನಿನಗೆ ಶರಣು. ಪಾಶಾಂಕುಶಧರ ಮೂಷಿಕ ವಾಹನ, ಸರ್ಪಾಲಂಕೃತನೇ ಗಜಾನನ, ಪಾಶಾಂಕುಶಧರ ಮೂಷಿಕ ವಾಹನ, ಸರ್ಪಾಲಂಕೃತನೇ ಗಜಾನನ, ಆದಿಪೂಜಿತ ನೀನು, ವೇದವಂದಿತ ನೀನು, ಆದಿಪೂಜಿತ ನೀನು, ವೇದವಂದಿತ ನೀನು, ಮೋದಕ ಪ್ರಿಯ ನೀನು ಗಜಾನನ, ಶರಣು ನಿನಗೆ ಶರಣು ವಿನಾಯಕ, ಶರಣು ನಿನಗೆ ಶರಣು ವಿನಾಯಕ, ವಿನಾಯಕ ವಿದ್ಯಾದಾಯಕ ದೇವ, ವಿನಾಯಕ ವಿದ್ಯಾದಾಯಕ ದೇವ, ಶರಣು ನಿನಗೆ ಶರಣು. ಅತಿಥಿವರಿಯರನ್ನು ಭಕ್ತಿಪೂರ್ವಕವಾಗಿ ಸ್ವಾಗತಿಸುವಂಥದ್ದು ನಮ್ಮ ಧರ್ಮ. ನಮ್ಮವರೇ ಆದರೂ ಕೂಡ ಅವರನ್ನು ಸ್ವಾಗತಿಸಿ ಗೌರವಿಸುವಂಥದ್ದು ಕೂಡ ನಮ್ಮ ಸಂಸ್ಕಾರ. ಈ ದೃಷ್ಟಿಯಲ್ಲಿ ನಮ್ಮ ಶ್ರೀ ಅಯ್ಯಪ್ಪ ಸ್ವಾಮಿ ಸೇವಾ ಟ್ರಸ್ಟ್ನ ಕೋಶಾಧಿಕಾರಿಯಾಗಿ ಹಲವಾರು ಕಾರ್ಯಕ್ರಮಗಳನ್ನು ಬಹಳ ವ್ಯವಸ್ಥಿತವಾಗಿ ಮಾಡುವಲ್ಲಿ ಪ್ರಮುಖ ಪಾತ್ರಧಾರಿಗಳಾಗಿರುವಂತಹ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರೂ ಆಗಿರುವಂಥ ನಿವೃತ್ತ ಮುಖ್ಯೋಪಾಧ್ಯಾಯರು ಶ್ರೀ ಆನಂದ ಕೆ ಅಸೇಗೋಳಿ ಅವರಿಂದ ಸ್ವಾಗತ. ಅಯ್ಯಪ್ಪ ದೇವರ ಪಾದ ಕಮಲಗಳಿಗೆ ನಮಿಸುತ್ತಾ 36ನೇ ವರ್ಷದ ಅಯ್ಯಪ್ಪ ಉತ್ಸವ ಈ ಕಾರ್ಯಕ್ರಮಕ್ಕೆ ಬಂದಂತಹ ಎಲ್ಲ ಭಕ್ತಾದಿಗಳನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತಾ, ಸಭಾ ಸಂಪ್ರದಾಯದಂತೆ ವೇದಿಕೆಯಲ್ಲಿರತಕ್ಕಂತಹ ಗಣ್ಯ ಅತಿಥಿಗಳನ್ನು ಕೂಡ ಸ್ವಾಗತ ಮಾಡುವಂಥದ್ದು ನಮ್ಮ ಧರ್ಮ.
ಇವತ್ತು ಬೆಳಗಿನಿಂದ ಬೇರೆ ಬೇರೆ ವೈದಿಕ ಕಾರ್ಯಕ್ರಮಗಳೊಂದಿಗೆ ಬೆಳಗ್ಗೆ ಸೂರ್ಯೋದಯದಿಂದ ಆರಂಭವಾದಂತಹ ಪೂಜಾ ಕೈಂಕರ್ಯಗಳು ಇನ್ನೂ ಕೂಡ ಮುಗಿಯಲಿಲ್ಲ, ಮುಂದೆ ನಡೀತಾ ಇರ್ತದೆ. ಇದರ ಮಧ್ಯೆ ನಾವೊಂದು ಸಭಾ ಕಾರ್ಯಕ್ರಮವನ್ನು ಮಾಡುವವರಿದ್ದೇವೆ. ಸ್ನೇಹಿತರೆ, ಪ್ರತಿ ವರ್ಷ ಕೂಡ ನಾವು ಇಂಥ ಒಂದು ಕಾರ್ಯಕ್ರಮ ಮಾಡುವುದರ ಮೂಲಕ ಒಂದಷ್ಟು ಸಮಾಜಮುಖಿ ಚಟುವಟಿಕೆಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಂತಹ ಸಾಧಕರನ್ನು ಗುರುತಿಸುವಂಥದ್ದು, ಅದರ ಜೊತೆಗೆ ಕೆಲವೊಂದು ಬಾಲ ಪ್ರತಿಭೆಗಳು, ಈ ದೇವಸ್ಥಾನಕ್ಕೆ ಸಂಪರ್ಕ ಇಟ್ಟುಕೊಂಡಂಥ ಕೆಲವು ಬಾಲ ಪ್ರತಿಭೆಗಳು ನಮ್ಮ ಜೊತೆಯಲ್ಲಿರ್ತವೆ. ಅಂಥ ಬಾಲ ಪ್ರತಿಭೆಗಳನ್ನು ಕೂಡ ಗುರುತಿಸುವಂಥದ್ದು ನಮ್ಮ ಧರ್ಮ ಅಂತ ಹೇಳಿಕೊಂಡು ಇವತ್ತು ಬಹುಶಃ ಒಂದು ನವರತ್ನಗಳು 9 ಪ್ರತಿಭೆಗಳು ಇವತ್ತು ಮತ್ತು ಅಭಿನಂದನೆ ಮಾಡುವಂಥ ಹಂತದಲ್ಲಿ ನಾವಿದ್ದೇವೆ. ಅದಕ್ಕಿಂತ ಮುಂಚಿತವಾಗಿ ಅದರ ಜೊತೆ 3 ಜನ ಮಹಾನ್ ಸಾಧನೆ ಮಾಡಿದಂಥ ವ್ಯಕ್ತಿಗಳು ಕೂಡ ಇದ್ದಾರೆ, ಅವರನ್ನು ನಾನು ಪರಿಚಯಿಸ್ತೇನೆ. ಇವತ್ತಿನ ಸಮಾರಂಭದ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಂಥವರು ನಮ್ಮ ಅಯ್ಯಪ್ಪ ಸ್ವಾಮಿ ಸೇವಾ ಟ್ರಸ್ಟ್ನ ಅಧ್ಯಕ್ಷರಾಗಿರ್ತಕ್ಕಂಥ ಗೌರವಾನ್ವಿತ ಶ್ರೀನಿವಾಸ್ ಶೆಟ್ಟರು. ನಿಮಗೆ ಗೊತ್ತಿದೆ, ಬಹಳಷ್ಟು ವರ್ಷಗಳಿಂದ, ಕಳೆದ 36 ವರ್ಷಗಳಿಂದಲೂ ಕೂಡ ಈ ಮಂದಿರದಲ್ಲಿ ಅಧ್ಯಕ್ಷರಾಗಿದ್ದುಕೊಂಡು ನಿರಂತರವಾಗಿ ಕಾರ್ಯಚಟುವಟಿಕೆಗಳನ್ನು ಮಾಡುತ್ತಾ ಬಂದಿರತಕ್ಕಂಥವರು ಇವತ್ತು ನಮ್ಮ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಬಹಳ ಪ್ರೀತಿಯ ಸ್ವಾಗತವನ್ನು ಮಾಡಲಿಕ್ಕೆ ಬಂದಿರುವವರು ನಮ್ಮ ಮಂಗಳೂರು ವಿಶ್ವವಿದ್ಯಾನಿಲಯದ ಅನ್ವಯಿತ ಪ್ರಾಣಿಶಾಸ್ತ್ರ ವಿಭಾಗ ಇದರ ಪ್ರಾಧ್ಯಾಪಕರು ಆಗಿರ್ತಕ್ಕಂಥ ಗೌರವಾನ್ವಿತ ಡಾಕ್ಟರ್ ನರಸಿಂಹಯ್ಯರವರು. ಒಬ್ಬ ಪ್ರೊಫೆಸರ್ ಆಗಿದ್ದವರು ಕೇವಲ ವಿಶ್ವವಿದ್ಯಾನಿಲಯಕ್ಕೆ ಸೀಮಿತವಾಗಿರದೆ ಸಾಮಾಜಿಕ ಮತ್ತು ಧಾರ್ಮಿಕ ಚಟುವಟಿಕೆಯಲ್ಲಿ ಕೂಡ ತನಗೆ ಪಾಲ್ಗೊಳ್ಳಲಿಕ್ಕೆ ಸಾಧ್ಯ ಇದೆ ಅಂತ ತೋರಿಸಿಕೊಂಡವರು. ಮಂಗಳ ಗಂಗೋತ್ರಿ ಜೂನಿಯರ್ ಚೇಂಬರ್ನ ಅಧ್ಯಕ್ಷರಾಗಿ ಸೇವೆ ಮಾಡಿದವರು. ಅದೆಷ್ಟೋ ಕಾರ್ಯಕ್ರಮಗಳಿಗೆ ಅವರು ನಮ್ಮೊಂದಿಗೆ ಪಾಲ್ಗೊಂಡಿದ್ದಾರೆ. ಇವತ್ತು ನಾವು ಅವರನ್ನೊಂದು ದೀಪ ಬೆಳಗುವುದರ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ಕೊಡಬೇಕು ಅಂತ ಕೇಳಿಕೊಂಡಾಗ ಗೌರವದಿಂದ ಒಪ್ಪಿಕೊಂಡು ಇವತ್ತು ನಮ್ಮ ಜೊತೆಯಲ್ಲಿ ಭಾಗವಹಿಸಿದ್ದಾರೆ. ಅವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ಬಹಳ ಪ್ರೀತಿಯಿಂದ ನಾನು ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಶಾಲು ಹೊದಿಸಿ ಗೌರವಿಸಬೇಕು ಅಂತೇಳಿ ನಮ್ಮ ಭಕ್ತರಲ್ಲಿ ಓರ್ವರು ಕ್ರಿಯಾಶೀಲರು ಆಗಿರುವಂಥ ಶ್ರೀಯುತ ವಸಂತ್ ಕುಮಾರ್ ಪಟ್ಟೋರಿ ಅವರಲ್ಲಿ ವಿನಂತಿ ಮಾಡ್ತೇನೆ. ಹಾಗೆ ಇವತ್ತು ನಮ್ಮ ಗಣ್ಯ ಅತಿಥಿಗಳಾಗಿ ನಮ್ಮೊಂದಿಗೆ ಪಾಲ್ಗೊಂಡವರು ಮಂಗಳೂರು ವಿಶ್ವವಿದ್ಯಾನಿಲಯದ ಕೈಗಾರಿಕಾ ರಸಾಯನಶಾಸ್ತ್ರ ವಿಭಾಗ ಮಂಗಳ ಗಂಗೋತ್ರಿ ಇದರ ಅಧ್ಯಕ್ಷರಾದಂಥ ಶ್ರೀಮತಿ ಪ್ರೊಫೆಸರ್ ಸರೋಜಿನಿ BK. ಕಳೆದ ವಾರದಲ್ಲಿ ಕೂಡ ಈ ಕ್ಷೇತ್ರದಲ್ಲಿ ನಮ್ಮ ಅಯ್ಯಪ್ಪ ಸೇವಾ ಟ್ರಸ್ಟನ್ನು ಉದ್ಘಾಟನೆಗೊಳ್ಳುವಂಥ ಸಂದರ್ಭದಲ್ಲಿ ನಮ್ಮ ಜೊತೆಯಲ್ಲಿ ಇದ್ದುಕೊಂಡು ಅವರ ಅನಿಸಿಕೆಗಳನ್ನೆಲ್ಲ ಹೇಳಿ ನಮಗೆ ಮಾರ್ಗದರ್ಶನ ಕೂಡ ನೀಡಿರ್ತಾರೆ. ನಮ್ಮ ಸ್ಥಳೀಯರೂ ಆಗಿರತಕ್ಕಂಥವರು, ನಮ್ಮ ಎಲ್ಲ ಸಾಮಾಜಿಕ ಚಟುವಟಿಕೆಗಳಲ್ಲಿ ನಮ್ಮೊಂದಿಗೆ ಬೆನ್ನು ತಟ್ಟಿ ಪ್ರೋತ್ಸಾಹ ಮಾಡ್ತಕ್ಕಂಥ ಒಬ್ಬರು ಪ್ರೊಫೆಸರ್ BK ಸರೋಜಿನಿ ಮೇಡಮ್ ಅವರು ಇವತ್ತು ಉಪಸ್ಥಿತರಿದ್ದಾರೆ. ನಿಮ್ಮೆಲ್ಲರ ಪೂರ್ವವಾಗಿ ಅವರಿಗೆ ಗೌರವಯುತವಾದಂಥ ಸ್ವಾಗತವನ್ನು ನಾನು ಬಯಸ್ತಾ ಇದ್ದೇನೆ. ಇವರನ್ನು ಪ್ರೀತಿಯಿಂದ ಸ್ವಾಗತಿಸಬೇಕು ಅಂತೇಳಿ ಶ್ರೀಮತಿ ಸುಮತಿ ಅವರಲ್ಲಿ ವಿನಂತಿ ಮಾಡ್ತೇವೆ. ಮಾಜಿ ಪಂಚಾಯತ್ ಸದಸ್ಯರು, ನಮ್ಮ ಅಯ್ಯಪ್ಪ ಮಂದಿರದ ಕ್ರಿಯಾಶೀಲ ಕಾರ್ಯಕರ್ತರು ಆಗಿರುವಂಥ ಸುಮತಿ ಅವರು. ಹಾಗೆ ಇನ್ನೊಬ್ಬರು ಅತಿಥಿಗಳು ಇವತ್ತು ಬರಬೇಕಾಗಿತ್ತು. ಕೃಷ್ಣ ಶೆಟ್ಟಿ, ಕೆಳಗಿನ ಕೋಟೆ ಗುರುತು ಅಧ್ಯಕ್ಷರು, ಕೋಟೆಗಾರ್ ವ್ಯವಸಾಯ ಸೇವಾ ಸಹಕಾರಿ ಸಂಘ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷರಾದವರು. ಬಹುಶಃ ಅವರು ಇವತ್ತು ತಾನೇ ಬಹುಶಃ ವಿದೇಶದಿಂದ ಆಗಮಿಸಿರುತ್ತಾರೆ. ಬಹುಶಃ ಏನೋ ಒಂದು ಕಾರಣದಿಂದ ಬರಲಿಕ್ಕೆ ಆಗಲಿಲ್ಲ, ನಾವು ಸ್ಮರಿಸ್ತಾ ಇದ್ದೇವೆ. ಹಾಗೆ ಇವತ್ತಿನ ಸಮಾರಂಭಕ್ಕೆ ಇನ್ನೋರ್ವ ಅತಿಥಿಯಾಗಿ ಬಂದವರು ಶ್ರೀಯುತ ರವಿ ರೈ ಪಜೀರ್, ಉದ್ಯಮಿ, ಸಮಾಜ ಸೇವಕರು, ಧಾರ್ಮಿಕವಾಗಿ ತಮ್ಮನ್ನು ತೊಡಗಿಸಿಕೊಂಡವರು, ಯುವಕರು. ನಾನು ಯಾಕೆ ಅವರ ಬಗ್ಗೆ ಒಂದೆರಡು ಮಾತು ಹೇಳಬೇಕಂತ ಹೇಳಿದರೆ, ನಾವು ಯಾರೇ ಆದರೂ ನೀವು ನಮ್ಮ ಕಾರ್ಯಕ್ರಮಕ್ಕೆ ಈ ಸಲ ಅತಿಥಿಯಾಗಿ ಬರಬೇಕಂತ ಹೇಳಿದರೆ ಎಸ್ ಅಂತ ಹೇಳತಕ್ಕಂಥವ್ರು ಖಂಡಿತ ಯಾರು ಕೂಡ ನಾವೇ ಏನೆಲ್ಲ ಮಾಡ್ತೇವೆ, ಬೇಡ ನನಗೆ ಆಗಲ್ಲ, ನನ್ನ ಬರೋಕ್ಕೆ ಟೈಮ್ ಇಲ್ಲ, ಪುರುಸೋತಿಲ್ಲ ಅಂತ ನಾವು ಹೇಳ್ತೇವೆ. ಪುರುಸೋತಿ ಇದ್ದರೂ ಕೂಡ ನಾವು ಹಾಗೆ ಹೇಳ್ತೇವೆ. ಆದರೆ ರವಿ ರೈ ಅವರು ಅದಕ್ಕೆ ವಿರೋಧ. ಖಂಡಿತ ನಾನು ಬರ್ತೇನೆ ಅಂತೇಳಿ ಮೊನ್ನೆ ತಾನೇ ಶ್ರೀನಿವಾಸ್ ಶೆಟ್ಟರು ಫೋನ್ ಮಾಡಿದರು, ನಮಗೆ ಕಾರ್ಯಕ್ರಮ ಅಧ್ಯಕ್ಷರಾಗಿ ಬರಬೇಕು, ಅತಿಥಿಗಳಾಗಿ ಬರಬೇಕು. ಖಂಡಿತ ಶ್ರೀನಿವಾಸನ ನಾವು ಬರ್ತೇವೆ, ನನ್ನಿಂದ ಆಗುವಂಥ ಏನು ಸಹಕಾರಕ್ಕಿಂತ ನಾವು ಮಾಡ್ತೇವೆ ಅಂತ ಹೇಳ್ಕೊಂಡು ಇವತ್ತು ಸಮಯಕ್ಕೆ ಸರಿಯಾಗಿ ಬಂದಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ಅವರಿಗೆ ಹೃದಯ ತುಂಬಿದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ ಶ್ರೀಯುತ ಗಣೇಶ್ ಸೈಟ್, ನಮ್ಮ ಟ್ರಸ್ಟಿಗಳು, ಅಯ್ಯಪ್ಪ ಸ್ವಾಮಿ ಮಂದಿರದ ಟ್ರಸ್ಟಿಗಳು ಆಗಿರುವಂಥ ಗಣೇಶ್ ಅವರು ಶಾಲು ಹೊದಿಸಿ ಪ್ರೀತಿಯ ದ್ಯೋತಕವಾಗಿರುವಂಥ ಪುಷ್ಪವನ್ನು ನೀಡಿ ಸ್ವಾಗತಿಸಬೇಕು ಅಂತೇಳಿ ವಿನಂತಿ ಮಾಡ್ತೇವೆ.
ಹಾಗೆ ಇವತ್ತು ಈ ವೇದಿಕೆಯಲ್ಲಿ ಅಭಿನಂದನಾ ಕಾರ್ಯಕ್ರಮ ಇದೆ. ಇವತ್ತು ಅಭಿನಂದಿಸಲ್ಪಡುವವರು ಶ್ರೀ ಸುಧಾಕರ್ ನಾಯಕ್ ಅಸೇಗೋಳಿ, ಒಬ್ಬರು ಸಮಾಜ ಸೇವಕರು. ಹಾಗೆ ಶ್ರೀಮತಿ ನಾಗವೇಣಿ ಶೆಟ್ಟಿ, ಇವರು ಕೂಡ ಸಮಾಜ ಸೇವಕರು. ಇನ್ನೊಬ್ಬರು ಉದ್ಯಮಿ ಸುರೇಶ್ ಅಸೇಯಿ, ಧಾರ್ಮಿಕ ಮುಂದಾಳು ಕೂಡ. ಇವರೆಲ್ಲ ಮತ್ತು ಅವರ ಪರಿಚಯವನ್ನು ಆಮೇಲೆ ಓದಲಿಕ್ಕೆ ಇದ್ದೇವೆ ನಾವು. ಅವರನ್ನು ಕೂಡ ಈ ಸುಂದರ ಸಂದರ್ಭದಲ್ಲಿ ಕಾರ್ಯಕ್ರಮದಲ್ಲಿ ಬಹಳ ಪ್ರೀತಿಯಿಂದ ನಾನು ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಬಂದಿರತಕ್ಕಂಥ ಎಲ್ಲ ಭಕ್ತಾದಿಗಳನ್ನು ಸ್ವಾಗತಿಸುತ್ತಾ, ಬಂದಿರತಕ್ಕಂಥ ಕೊಣಾಜೆ ಆರಕ್ಷಕ ಠಾಣಾ ಎಲ್ಲ ಪೊಲೀಸ್ ಅಧಿಕಾರಿಗಳನ್ನು ಕೂಡ ಸ್ವಾಗತಿಸುತ್ತಾ, ಹಾಗೆ ಬಂದಿರತಕ್ಕಂಥ ಪ್ರತಿಯೊಬ್ಬರನ್ನು ಕೂಡ ಭಕ್ತಾಭಿಮಾನಿಗಳನ್ನು ಪ್ರೀತಿಯಿಂದ ಸ್ವಾಗತಿಸುತ್ತಾ ಸ್ವಾಗತ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಭಾರತ್. ಹೃದಯಾಂತರಾಳದ ಸ್ವಾಗತವನ್ನು ಬಯಸ್ತಾ, ವಿಶೇಷವಾಗಿ ಇವತ್ತು ಪ್ರತಿಭಾ ಪುರಸ್ಕಾರವನ್ನು ಸ್ವೀಕಾರ ಮಾಡಲಿಕ್ಕೆ ಬಂದಿರುವಂಥ ಕುಮಾರ ರಿತ್ವಿಕ್, ಕುಮಾರಿ ತ್ರಿಷಾ, ಕುಮಾರಿ ರಿತೀಶಾ, ಕುಮಾರ ಶೀಶಾನ್ ಕುಮಾರ್, ಕುಮಾರ ತೇಜಸ್, ಕುಮಾರಿ ಹಂಸಿನಿ, ಕುಮಾರ ಹಿತೇಶ್, ಕುಮಾರಿ ಗ್ರೀಷ್ಮ, ಕುಮಾರಿ ನಿರೀಕ್ಷಾ, ಇವರುಗಳಿಗೆ ಕೂಡ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ, ಬಂದಿರೆಲ್ಲ ಭಕ್ತಾಭಿಮಾನಿಗಳಿಗೆ ಭಕ್ತಿಯ ಸ್ವಾಗತವನ್ನು ಬಯಸುತ್ತಾ, ಕಾರ್ಯಕ್ರಮದ ಮುಂದಕ್ಕೆ ದೀಪ ಪ್ರಜ್ವಲನೆ ಮಾಡುವವರೊಂದಿಗೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕು ಅಂತೇಳಿ ಡಾಕ್ಟರ್ ನರಸಿಂಹಯ್ಯ ಅವರು ಆರೋಗ್ಯಂ ಧನ ಸಂಪದ ಶುಭಂ ಕುರುತ್ವಂ ಕಲ್ಯಾಣಂ ಆರೋಗ್ಯಂ ಧನ ಸಂಪದ ಶತ್ರು ಬುದ್ಧಿ ವಿನಾಶಾಯ ದೀಪಜ್ಯೋತಿರ್ನಮೋಸ್ತುತೆ ದೀಪಜ್ಯೋತಿರ್ನಮೋಸ್ತುತೆ ದೀಪಜ್ಯೋತಿರ್ ಪರಬ್ರಹ್ಮ ದೀಪಜ್ಯೋತಿರ್ಜನಾರ್ದನಃ ದೀಪಜ್ಯೋತಿರ್ ದೀಪ ಪ್ರಜ್ವಲನೆ ಮಾಡುವ ಮುಖೇನ ಕಾರ್ಯಕ್ರಮಕ್ಕೆ ಚಾಲನೆ ನೀಡುವುದರೊಂದಿಗೆ ಶುಭವನ್ನು ಹಾರೈಸಬೇಕು ಅಂತ ಈ ಸಂದರ್ಭದಲ್ಲಿ ವಿನಂತಿ ಮಾಡಿಕೊಳ್ತಾ, ನಮ್ಮ ಸ್ನೇಹಿತರು ಈ ಕಾರ್ಯಕ್ರಮಕ್ಕೆ ನನ್ನ ಆಹ್ವಾನ ನೀಡಿದಾಗ ನಾನು ವಿಜ್ಞಾನ ವಿಭಾಗದ ವಿದ್ಯಾರ್ಥಿ ಆಗಿದ್ದವನು. ಮತ್ತು ನಾವು ಬೆಂಗಳೂರಲ್ಲಿ ಹೆಚ್ಚು ವಿಜ್ಞಾನದ ವಿಚಾರಗಳನ್ನು ತಿಳ್ಕೊಂಡವರು. ನಾನು ಈ ಸಭೆಗೆ ಸೂಕ್ತವಾದ ವ್ಯಕ್ತಿನ ಅಲ್ವಾ ಅಂತ ನನಗೆ ಒಂದು ಅನುಮಾನ, ಜಿಜ್ಞಾಸೆ ಮನಸ್ಸಲ್ಲಿತ್ತು. ಆದರೂ ಈ ಭಾರತ ಒಂದು ಅನೇಕ ಸಂತರು, ಸಾಧರು ಮತ್ತು ಅನೇಕ ಪುರಾಣ ಪುರುಷರು ಹುಟ್ಟಿದಂಥ ಪುಣ್ಯಭೂಮಿ ಮತ್ತು ನಮ್ಮದೇ ಆದಂತಹ ಭಾರತೀಯ ಸ್ವಂತಿಕೆಯುಳ್ಳ ರಾಮಾಯಣ, ಮಹಾಭಾರತ ಮತ್ತು ಅನೇಕ ವೇದ ಉಪನಿಷತ್ತುಗಳನ್ನು ಭಾರತದಲ್ಲಿ ನೀಡಿದಂಥ ಮಹಾಪುರುಷರು ಹುಟ್ಟಿದಂಥ ನಾಡು. ಇಂತಹ ಪುಣ್ಯಭೂಮಿಯಲ್ಲಿ ಅನೇಕ ಧರ್ಮಗಳಿದ್ದಾವೆ, ಅನೇಕ ಸಂತರಿದ್ದಾರೆ, ಅನೇಕ ವಿಚಾರಗಳಿದ್ದಾವೆ. ಅವರ ಎಲ್ಲ ಸಾರ, ಎಲ್ಲ ಧರ್ಮದ ಭಾರತೀಯ ಪರಂಪರೆಯರ ಎಲ್ಲ ಸಾರ ಒಂದೇ, ಒಂದು ಭಕ್ತಿ ಮಾರ್ಗ ಮತ್ತು ಇನ್ನೊಂದು ತನ್ನನ್ನು ತಾನು ಅರ್ಪಿಸಿಕೊಳ್ಳೋದು. ಅದು ಯಾವ ಧರ್ಮ ಇರ್ಬೋದು, ಯಾವ ವಿಚಾರ ಇರ್ಬೋದು, ಯಾವುದೇ ಧರ್ಮದ ಸಾರ ಒಳ್ಳೆಯದು. ಉತ್ತಮ ಆಯ್ಕೆ ಮಾಡೋದೇ ಧರ್ಮದ ಉಪದೇಶ. ನಮಗೆ ವಿವೇಕಯುತವಾದಂತಹ ವಿವೇಚನೆ ಇದೆಯಂತಹ ಕೆಟ್ಟದ್ದನ್ನು ಬಿಡೋದು, ಒಳ್ಳೆಯದನ್ನು ಆಯ್ಕೆ ಮಾಡೋದು, ಸನ್ಮಾರ್ಗದಲ್ಲಿ ಹೋಗುವುದೇ ಧರ್ಮದ ದಾರಿ ಮಾರ್ಗ ಅಂತ ನಮ್ಮ ಎಲ್ಲ ಪುಣ್ಯ ಪುರುಷರು, ಋಷಿ ಮುನಿಯರು ಮತ್ತು ಅನೇಕ ಪುರುಷರು, ಈಗ ರಾಮ ಇರ್ಬೋದು, ಕೃಷ್ಣ ಪರಮಾತ್ಮ ಇರ್ಬೋದು, ಆಂಜನೇಯ ಇರ್ಬೋದು, ಈಶ್ವರ ಇರ್ಬೋದು, ವಿಷ್ಣು ಇರ್ಬೋದು, ಅಯ್ಯಪ್ಪ ಸ್ವಾಮಿ ಇರ್ಬೋದು. ಈಗ ನಾವು ಒಂದು ಅಯ್ಯಪ್ಪ ಸ್ವಾಮಿಯವರ ಒಂದು ಸನ್ನಿಧಿಯಲ್ಲಿ ಅನೇಕ ಭಕ್ತರು ಅಯ್ಯಪ್ಪನ ಒಂದು ಮಂಡಲ ಪೂಜೆಯನ್ನು, ದೀಕ್ಷೆಯನ್ನು ಹೊಂದಿದ್ದಾರೆ. ಇದರ ಸಾರ ತಮ್ಮನ್ನು ತಾವು ಅರ್ಪಿಸಿಕೊಳ್ಳೋದು. ಆ ಭಕ್ತರು ನಮ್ಮಲ್ಲಿರುವಂತಹ ಅನೇಕ ಚಟಗಳಿರ್ಬೋದು, ಕೆಟ್ಟ ವಿಚಾರಗಳಿರ್ಬೋದು, ಅಥವಾ ನಮಗೆ ಗೊತ್ತಿಲ್ಲದೇ ನಾವು ಅದನ್ನು ಭಾವಿಸ್ಕೊಂಡಿರ್ಬೋದು. ಅಂಥ ವಿಚಾರಗಳನ್ನು ಬಿಟ್ಟು ಒಂದು ದೇವರ ಹೆಸರಲ್ಲಿ ನಮ್ಮನ್ನು ನಾವು ಅರ್ಪಿಸಿಕೊಂಡು ಸನ್ಮಾರ್ಗವನ್ನು ಹುಡುಕುವುದೇ ಭಕ್ತಿಯ ಒಂದು ಭಕ್ತಿಯ ಪೂಜೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಅಂತಹ ವಿಚಾರವೇ ಒಂದು ಧಾರ್ಮಿಕ ವಿಚಾರ. ಧಾರ್ಮಿಕ ವಿಚಾರ ಅಂದರೆ ಬೇರೆ ಏನೂ ಅಲ್ಲ, ಒಳ್ಳೆಯದನ್ನು ಆಯ್ಕೆ ಮಾಡೋದು, ಉತ್ತಮವನ್ನು ಆಯ್ಕೆ ಮಾಡುವುದು. ಉತ್ತಮ ವಿಚಾರವನ್ನು ನಾವು ಆಯ್ಕೆ ಮಾಡಿ ಜೀವನ ಉತ್ತಮ ರೀತಿಯಲ್ಲಿ ನಾವು ಬದುಕೋದೇ ಒಂದು ಧಾರ್ಮಿಕ ಸಂದೇಶ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಹಾಗೆ
ಅದರ ಒಂದು ಮುಂದುವರಿಕೆಯನ್ನು ನಮ್ಮ ಮಕ್ಕಳಿಗೆ ಮತ್ತು ನಮ್ಮ ದೇಶದ ಪ್ರಜೆಗಳಿಗೆ, ನಮ್ಮ ನೆರೆಹೊರೆಯವರಿಗೆ ನಾವು ತಿಳಿಸುವುದೇ ಒಂದು ಗುರುವಿನ ಮಾರ್ಗ, ಗುರುವಿನ ಒಂದು ಕರ್ತವ್ಯ. ಅದನ್ನು ಪಾಲಿಸೋದೇ ಎಲ್ಲ ಭಕ್ತಾದಿಗಳ, ಎಲ್ಲ ಶಿಷ್ಯರ ಒಂದು ಕರ್ತವ್ಯ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಹಾಗಾಗಿ ಭಾರತ ಒಂದು ಉತ್ತಮ ಮಾರ್ಗದಲ್ಲಿ ಹೋಗಬೇಕಾದ್ರೆ ನಮಗೆ ಭಕ್ತಿ ಮಾರ್ಗ ಬೇಕು. ಅದು ಸಂತ ಮಾರ್ಗ ಇರ್ಬೋದು ಅಥವಾ ಬೇರೆ ಯಾವುದೇ ಮಾರ್ಗ ಇರ್ಬೋದು. ದೇವರಿಗೆ ನಾಮ ಹಲವು, ಆದರೂ ನಾವು ಮಾಡುವಂಥ ಪೂಜೆ ಒಂದೇ. ನಾವು ಮನುಷ್ಯರಾಗಿ ವಿಷ್ಣುವನ್ನು ಪೂಜೆ ಮಾಡ್ಬೋದು, ಈಶ್ವರನನ್ನು ಪೂಜೆ ಮಾಡ್ಬೋದು, ಅಥವಾ ಯಾವುದೇ ಹೆಸರಿನ ದೇವರನ್ನು ನಾವು ಪೂಜೆ ಮಾಡ್ಬೋದು. ಆದರೆ ಪೂಜೆಯ ಮಾರ್ಗ ಒಂದೇ. ನಮಗೆ ಒಳ್ಳೆಯದನ್ನು ಮಾಡು ಅಥವಾ ಒಳ್ಳೆಯ ಬುದ್ಧಿಯನ್ನು ಕೊಡು, ಸನ್ಮಾರ್ಗದಲ್ಲಿ ನನ್ನನ್ನು ನಡೆಸು ಪ್ರಭುವೆ ಅಂತ ಹೇಳುವುದೇ ಒಂದು ಧಾರ್ಮಿಕ ಮುಕ್ತಿಯ ಮಾರ್ಗ ಅಂತ ನಾವು ಎಲ್ಲರೂ ಅರ್ಥ ಮಾಡ್ಕೋಬೇಕು. ಆ ಸನ್ಮಾರ್ಗದಲ್ಲಿ, ಒಳ್ಳೆಯ ವಿಚಾರದಲ್ಲಿ, ಒಳ್ಳೆಯ ಆಚಾರದಲ್ಲಿ, ಒಳ್ಳೆಯ ಮಾತನ್ನು ಆಡುವುದರಲ್ಲಿ ನಾವು ಯಾವ ರೀತಿಯ ಒಂದು ಮಾರ್ಗವನ್ನು, ಅಭ್ಯಾಸವನ್ನು ಜೀವನದಲ್ಲಿ ನಡೆಸುತ್ತೇವೋ ಅದರ ಮೂಲಕ ನಾವು ಮುಕ್ತಿಯನ್ನು ಹೊಂದ್ತೇವೆ, ಪರಮಾತ್ಮನಿಗೆ ನಾವು ಪ್ರೀತಿ ಪಾತ್ರರಾಗ್ತೇವೆ ಅನ್ನೋದೇ ಎಲ್ಲ ಧರ್ಮಗಳ, ಎಲ್ಲ ಪೂಜ್ಯನೀಯರ ಸಂದೇಶ. ಅದೇ ರೀತಿ ನಾವು ನಮ್ಮ ಮಕ್ಕಳಿಗೆ ಮತ್ತು ನಮ್ಮ ಸಮಾಜದಲ್ಲಿ ಉತ್ತಮ ಪ್ರಜೆಗಳಾಗಿ ಬದುಕೋದರ ಮೂಲಕ ನಮ್ಮ ದೇಶಕ್ಕೆ, ನಮ್ಮ ಮನೆಗೆ, ನಮ್ಮ ಗುರುಗಳಿಗೆ, ನಮ್ಮ ತಂದೆ ತಾಯಿಗೆ ನಾವು ಉತ್ತಮ ಮಕ್ಕಳಾಗಿ ಧಾರ್ಮಿಕ ಹಿರಿಯರಿಗೆ, ಮುಖಂಡರಿಗೆ ಮತ್ತು ಎಲ್ಲ ಭಕ್ತಾದಿಗಳಿಗೆ ನಮಿಸುತ್ತಾ, ಈ ಕಾರ್ಯಕ್ರಮದಲ್ಲಿ ಅವಕಾಶ ಕೊಟ್ಟಂಥ ಎಲ್ಲರಿಗೂ ನಮಿಸುತ್ತಾ, ಜೈ ಹಿಂದ್, ಜೈ ಭಾರತ್ ರೀತಿಯಲ್ಲಿ ಮಾತಾಡ್ತಾರೆ. ಅದು ಮಾತಾಡದೆ ಧಾರ್ಮಿಕತೆಯಲ್ಲಿ ಕೂಡ ಬಹಳ ಅದ್ಭುತವಾದ ಒಂದು ಸಂದೇಶವನ್ನು ನೀಡಿದಂಥ ಡಾಕ್ಟರ್ ನರಸಿಂಹಯ್ಯ ಅವರಿಗೆ ನಮ್ಮ ಕ್ಷೇತ್ರದ ವತಿಯಿಂದ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸ್ತೇವೆ. ಕಾರ್ಯಕ್ರಮದ ಮುಂದಕ್ಕೆ ಸನ್ಮಾನ ಕಾರ್ಯಕ್ರಮ. ಮೂವರು ತಮಗೆ ಈಗಾಗಲೇ ಆನಂದಕ್ಕೆ ಅಸೇಗೋಳಿಯವರು ಪ್ರಸ್ತಾವಿಸಿದಂತೆ ಒಂದು ಮೂವರು ಸಾಧಕರು. ಯಾವ ರೀತಿಯ ಸಾಧಕರು ಅಂತ ಹೇಳಿದರೆ ಅದೊಂದು ಯಾರಿಗೂ ಯಾವ ಪೇಪರಲ್ಲಿಯೂ ನೋಡಿರಲಿಕ್ಕಿಲ್ಲ, ಮಾಡಿಕೊಂಡು ಬಂದವರು. ಅಂಥ ಮೂವರನ್ನು ನಾವು ಗೌರವಿಸುವಂಥದ್ದು. ಅದು ಮಾತ್ರ ಅಲ್ಲದೆ ನಮ್ಮ ಅಯ್ಯಪ್ಪ ಮಂದಿರಕ್ಕೆ ವಿಶೇಷವಾಗಿ ಸೇವೆ ಸಲ್ಲಿಸ್ತಾ ಇರುವಂಥ ಮೂವರು ಕೂಡ. ಅಂಥವರಲ್ಲಿ ಶ್ರೀ ಸುಧಾಕರ್ ನಾಯಕ್ ಅಸೇಗೋಳಿ ಅವರ ಸನ್ಮಾನ ಪತ್ರ ವಾಚಿಸುವಾಗ ತಮಗೆಲ್ಲರಿಗೂ ಅರಿವಾಗುತ್ತದೆ. ವಿಶೇಷವಾಗಿ ಶ್ರೀಯುತ ಸುಧಾಕರ್ ನಾಯಕ್ ಅಸೇಗೋಳಿ ಅವರನ್ನ ಜೋರಾದ ಕರತಾಳದೊಂದಿಗೆ ವೇದಿಕೆಗೆ ಬರಮಾಡಿಕೊಳ್ಳೋಣ. ಶ್ರೀಮತಿ ನಾಗವೇಣಿ ಶೆಟ್ಟಿ ಅವರನ್ನ ಜೋರಾದ ಕರತಾಳದೊಂದಿಗೆ ವೇದಿಕೆಗೆ ಬರಮಾಡಿಕೊಳ್ಳೋಣ. ಹಾಗೆ ಶ್ರೀಯುತ ಸುರೇಶ್ ಅಸೈ ಸ್ವಾಮಿಗಳು ಅವರನ್ನು ಕೂಡ ವೇದಿಕೆಗೆ ಬರಮಾಡಿಕೊಳ್ಳಬೇಕು. ಸ್ವಾಮಿ ಮಂದಿರ ಅಸೈಗೋಳಿ, ಶ್ರೀ ಅಯ್ಯಪ್ಪ ಸ್ವಾಮಿ ಸೇವಾ ಟ್ರಸ್ಟ್ ರಿಜಿಸ್ಟರ್ಡ್ ಅಸೈಗೋಳಿ, ಉಳ್ಳಾಲ ತಾಲೂಕು. ಶ್ರೀ ಸುಧಾಕರ್ ನಾಯಕ್ ಅಸೈಗೋಳಿ ಇವರಿಗೆ ಸಮರ್ಪಿಸಿದ ಸನ್ಮಾನ ಪತ್ರ. ಇಲ್ಲಿ ಸಾಧಿಸಲು ಸಾವಿರ ದಾರಿ, ಆ ದಾರಿ ಎಷ್ಟೋ ಕಠಿಣ ಆಗಿದ್ದರೂ ಸಾಧಿಸುವ ಛಲ ಮನದಲ್ಲಿರಬೇಕು, ಆಗ ಆ ಸಾಧನೆ ಯಶಸ್ಸು ಆಗುವುದು ಎನ್ನುವ ಸೂಕ್ತಿಯಂತೆ ಬಡತನದಲ್ಲಿ ಹುಟ್ಟಿ ಕೇವಲ 4ನೇ ತರಗತಿಗೆ ವಿದ್ಯಾಭ್ಯಾಸವನ್ನು ಮೊಟಕುಗೊಳಿಸಿದ ತಾವು ಜೀವನದಲ್ಲಿ ಕಷ್ಟಪಟ್ಟು ಸಾಧನೆಯನ್ನು ಮಾಡಬೇಕೆಂಬ ಕನಸನ್ನು ಕಂಡವರು. ಕಠಿಣ ಪರಿಶ್ರಮ, ತಾಳ್ಮೆ, ಸಹನೆ, ಧೈರ್ಯ ಮುಂತಾದ ಗುಣಗಳಿಂದ ಹೋಳಿಗೆ ವ್ಯವಹಾರ ಶುರು ಮಾಡಿ ಇದರ ಮುಖೇನ ವ್ಯಾಪಾರ ಕ್ಷೇತ್ರದಲ್ಲಿ ಗಣನೀಯ ಸಾಧನೆ ಮಾಡಿ ತೋರಿಸಿದವರು ತಾವಾಗಿರುವಿರಿ. ವಿದ್ಯೆಯಿಂದ ವಂಚಿತರಾದ ತಾನು ತನ್ನ ಪತ್ನಿಗೆ ಉನ್ನತ ವಿದ್ಯಾಭ್ಯಾಸವನ್ನು ನೀಡಬೇಕೆಂಬ ಕನಸು ಕಂಡು ಸ್ನಾತಕೋತ್ತರ ಪದವಿ ಮಾಡಿಸಿ ಡಾಕ್ಟರೇಟ್ ಪದವಿ ಪಡೆಯಲು ಸಂಪೂರ್ಣವಾಗಿ ಸಹಕಾರ ಮಾಡಿ ಯಶಸ್ಸು ಕಂಡವರು ತಾವು. ಮಾತ್ರವಲ್ಲದೆ ತನ್ನ ಮಕ್ಕಳನ್ನು ಕೂಡ ಇಂಜಿನಿಯರ್ ಮತ್ತು ವೈದ್ಯಾಧಿಕಾರಿಗಳನ್ನಾಗಿ ಮಾಡುವ ದೃಷ್ಟಿಯಲ್ಲಿ ಅದಕ್ಕೆ ಪೂರಕವಾದ ವಿದ್ಯಾಭ್ಯಾಸವನ್ನು ನೀಡುತ್ತಿರುವುದು ಶ್ಲಾಘನೀಯ. ಕೇವಲ ಕೌಟುಂಬಿಕವಾಗಿ ಮಾತ್ರವಲ್ಲದೆ ಸಮಾಜದಲ್ಲಿಯೂ ನಿರ್ಗತಿಕರಿಗೆ, ಬಡವರಿಗೆ, ಅಶಕ್ತರಿಗೆ ತನ್ನಿಂದಾದ ಸಹಾಯ ಸಹಕಾರವನ್ನು ಮಾಡುತ್ತಿರುವುದು ಅಭಿನಂದನೀಯ. ತನ್ನಲ್ಲಿ ನಿಷ್ಠೆಯಿಂದ ಕೆಲಸ ಮಾಡುತ್ತಿರುವ ಹೆಣ್ಣು ಮಕ್ಕಳ ಮದುವೆಗೆ ಮಾಂಗಲ್ಯವನ್ನು ಖರೀದಿಸಲು ಧನ ಸಹಾಯ ಮಾಡುವ ಮುಖೇನ ಗುರುತಿಸಿಕೊಂಡವರು ತಾವು. ಹಾಗೂ ಧಾರ್ಮಿಕ, ಸಾಮಾಜಿಕ, ಶೈಕ್ಷಣಿಕ ಕ್ಷೇತ್ರಗಳಲ್ಲಿ ಸಮಾಜ ಸೇವಕರಾಗಿಯೂ ಸೇವೆ ಸಲ್ಲಿಸಿರುತ್ತೀರಿ. ಶ್ರೀ ಅಯ್ಯಪ್ಪ ಸ್ವಾಮಿ ಸೇವಾ ಟ್ರಸ್ಟ್ನಲ್ಲಿ ಟ್ರಸ್ಟಿಗಳಾಗಿ ಅಯ್ಯಪ್ಪ ಸ್ವಾಮಿ ದೇವರ ಸೇವೆಯನ್ನು ಹಲವು ವರ್ಷಗಳಿಂದ ಮಾಡುತ್ತಾ ಬಂದಿರುವಿರಿ. ಈ ಎಲ್ಲ ಸಾಧನೆ ಸೇವೆಗಳನ್ನು ಗುರುತಿಸಿ ಇಂದು ಸನ್ಮಾನಿಸಿ ಅಭಿನಂದಿಸುತ್ತಿದ್ದೇವೆ. ಅಭಿನಂದನೆಗಳು. ಮುಂದೆಯೂ ನಿಮ್ಮ ಸೇವಾ ಯಜ್ಞ ಹೀಗೇ ಮುಂದುವರಿಯಲಿ. ಅಯ್ಯಪ್ಪ ಸ್ವಾಮಿ ದೇವರು ನಿಮಗೆ ಸುಖ, ಶಾಂತಿ, ನೆಮ್ಮದಿಯನ್ನು ದಯಪಾಲಿಸಲಿ ಎನ್ನುವ ಶುಭ ಹಾರೈಕೆ.
ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಸರ್ವ ಸದಸ್ಯರು ಶ್ರೀ ಅಯ್ಯಪ್ಪ ಸ್ವಾಮಿ ಸೇವಾ ಟ್ರಸ್ಟ್ ರಿಜಿಸ್ಟರ್ಡ್ ಅಸೈಗೋಳಿ. ಶೆಟ್ಟಿ ಸಮಯ ಸೇವಕರು ಇವರ ಈ ಒಂದು ವ್ಯಕ್ತಿ ಪರಿಚಯವನ್ನು ಅಭಿನಂದನಾ ಪತ್ರವನ್ನು ಶ್ರೀಮತಿ ಶ್ರುತಿ ಶೆಟ್ಟಿ ಅಸೈಗೋಳಿ ಸೈಟ್ ಇವರು ವಾಚಿಸಬೇಕು ಅಂತೇಳಿ. ಶ್ರೀ ಅಯ್ಯಪ್ಪ ಸ್ವಾಮಿ ಮಂದಿರ ಅಸೈಗೋಳಿ, ಶ್ರೀ ಅಯ್ಯಪ್ಪ ಸ್ವಾಮಿ ಸೇವಾ ಟ್ರಸ್ಟ್ ರಿಜಿಸ್ಟರ್ ಅಸೈಗೋಳಿ, ಶ್ರೀಮತಿ ನಾಗವೇಣಿ ಶೆಟ್ಟಿ ಇವರಿಗೆ ಸಮರ್ಪಿಸಿದ ಸನ್ಮಾನ ಪತ್ರ. ಮಾನ್ಯರೇ, ಹುಲ್ಲಾಗಿ ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ಮಲೆಯ ವಿಧಿ ಸುರಿಯೇ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲನಿಗೆ ಎಲ್ಲರೊಳಗೊಂದಾಗು ಮಂಕುತಿಮ್ಮ ಎನ್ನುವ ಕಗ್ಗದ ಆಶಯದಂತೆ ತಾವುಗಳು ಕಡು ಬಡತನದಲ್ಲಿ ಹುಟ್ಟಿದರು, ನಾನಾ ಕಷ್ಟಗಳನ್ನು ಅನುಭವಿಸಿದರು. ಕಠಿಣ ಪ್ರಯತ್ನ ಮತ್ತು ಕ್ರಿಯಾಶೀಲತೆಯಿಂದ ಮಾದರಿ ವ್ಯಕ್ತಿತ್ವವನ್ನು ಅಳವಡಿಸಿಕೊಂಡು ಎಲ್ಲರಿಗೂ ಮಾದರಿಯಾಗಿದ್ದೀರಿ. ಹಲವು ವರ್ಷಗಳಿಂದ ಅಂಗನವಾಡಿಯಲ್ಲಿ ಕೆಲಸ ನಿರ್ವಹಿಸಿ ಕುಟುಂಬವನ್ನು ಮುನ್ನಡೆಸಲು ಅಸಾಧ್ಯವೆಂದು ಭಾವಿಸಿ ವ್ಯವಹಾರ ಕ್ಷೇತ್ರಕ್ಕೆ ಕಾಲಿಟ್ಟು ಸಾಧನೆಯನ್ನು ಮಾಡಿರುವಿರಿ. ತನ್ನ ಮಕ್ಕಳಿಗೆ ಉತ್ತಮ ವಿದ್ಯಾಭ್ಯಾಸವನ್ನು ನೀಡಿ ಇಬ್ಬರನ್ನು ಉತ್ತಮ ರೀತಿಯಲ್ಲಿ ಮದುವೆ ಮಾಡಿಸಿ ನೆಮ್ಮದಿಯ ಜೀವನವನ್ನು ಕಟ್ಟಿಕೊಡಲು ಆಸರೆ ಆಗಿದ್ದೀರಿ. ಧಾರ್ಮಿಕ ಕ್ಷೇತ್ರದಲ್ಲಿ ಅಪಾರ ಭಕ್ತಿ ಹೊಂದಿದ ತಾವು ದೇವರುಗಳ ಕಾರ್ಯವನ್ನು ನಿರಂತರ ಮಾಡಿಕೊಂಡು ಬಂದಿರುವಿರಿ. ಶಬರಿಮಲೆ ಕ್ಷೇತ್ರ, ತಿರುಪತಿ ಹೀಗೆ ಹಲವಾರು ಕ್ಷೇತ್ರಗಳಿಗೆ ಹಲವಾರು ಬಾರಿ ಭೇಟಿಕೊಟ್ಟು ದರ್ಶನ ಪಡೆದು ಅದರಲ್ಲಿ ಸಂತೃಪ್ತಿಗೊಂಡವರು. ಮಾತ್ರವಲ್ಲದೆ ದೇವರ ಜೀರ್ಣೋದ್ಧಾರ, ಬ್ರಹ್ಮಕಲಶೋತ್ಸವ, ವರ್ಷಾವಧಿ ಉತ್ಸವಗಳಿಗೆ ತನು ಮನ ಧನ ಸಹಕಾರ ಮಾಡಿ ಕೊಡುಗೈ ದಾನಿಗಳಾಗಿ ಗುರುತಿಸಿಕೊಂಡಿರುವಿರಿ. ಅಸೈಗೋಳಿ ಶ್ರೀ ಅಯ್ಯಪ್ಪ ಸ್ವಾಮಿ ವಿಗ್ರಹಕ್ಕೆ ಬಂಗಾರದ ರುದ್ರಾಕ್ಷಿ ಮಾಲೆಯನ್ನು ಕೂಡ ಅರ್ಪಣೆ ಮಾಡಿರುತ್ತೀರಿ. ಹಲವಾರು ಸಂಘ ಸಂಸ್ಥೆಯಲ್ಲಿ ಗುರುತಿಸಿಕೊಂಡ ತಾವು ಕಳೆದ 14 ವರ್ಷಗಳಿಂದ ಜನ್ಮಭೂಮಿ ಸ್ವಸಹಾಯ ಸಂಘದಲ್ಲಿ ಪದಾಧಿಕಾರಿಗಳಾಗಿ ಜನ್ಮಭೂಮಿ ಸ್ವಸಹಾಯ ಸೌಹಾರ್ದ ಸಹಕಾರಿ ಸಂಘ ನಿಯಮಿತ ತೊಕ್ಕೋಟು ಇದರ ನಿರ್ದೇಶಕರಾಗಿ, ಬಂಟರ ಸಂಘ ಸಿರಿ ಮಹಿಳಾ ಸಂಘದಲ್ಲಿ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸಿರುತ್ತಿರಿ. ಈ ಎಲ್ಲ ಸೇವೆ ಸಾಧನೆಗಳನ್ನು ಗುರುತಿಸಿ ಇಂದು ತಮ್ಮನ್ನು ಅಭಿನಂದಿಸಿ ಗೌರವಿಸುತ್ತಿದ್ದೇವೆ. ಇನ್ನೆಷ್ಟು ಮತ್ತಷ್ಟು ಸೇವೆ ಸಲ್ಲಿಸುವ ಸೌಭಾಗ್ಯವನ್ನು ಅಯ್ಯಪ್ಪ ಸ್ವಾಮಿ ದೇವರು ಕರುಣಿಸಲಿ. ದೇವರು ನಿಮಗೆ ಸುಖ, ಶಾಂತಿ, ನೆಮ್ಮದಿಯನ್ನು ಕರುಣಿಸಲಿ ಎನ್ನುವ ಶುಭ ಹಾರೈಕೆ ನಮ್ಮದು. ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಸರ್ವ ಸದಸ್ಯರು ಶ್ರೀ ಅಯ್ಯಪ್ಪ ಸ್ವಾಮಿ ಸೇವಾ ಟ್ರಸ್ಟ್ ರಿಜಿಸ್ಟರ್ ಅಸೈಗೋಳಿ. ಅವರಿಗೆ ಮತ್ತೊಮ್ಮೆ ಚಪ್ಪಾಳೆಯೊಂದಿಗೆ ಅಭಿನಂದನೆ ಸಲ್ಲಿಸೋಣ. ವಿಶೇಷವಾಗಿ ಸುರೇಶ್ ಅಸೈ ಸ್ವಾಮಿಗಳು ಈಗ ಅವರ ವ್ಯಕ್ತಿ ಪರಿಚಯವನ್ನು ಸನ್ಮಾನ ಪತ್ರವನ್ನು ವಾಚಿಸಲಿಕ್ಕೆ ಶ್ರೀಮತಿ ನಯನ ಪ್ರಶಾಂತ್ ಅಸೈಗೋಳಿ ಸೈಟ್ ಇವರಲ್ಲಿ ವಿಜ್ಞಾಪನೆ. ಸಾಧಕರೇ, ಪ್ರೀತಿ ಸಹಾನುಭೂತಿಯ ಮೂಲಕ ಮಾತ್ರವೇ ಒಳ್ಳೆಯ ಫಲಿತಾಂಶಗಳು ಉಂಟಾಗುತ್ತದೆ. ಪರರ ಸೇವೆಗಾಗಿ ಸರ್ವಸ್ವವನ್ನು ತೊರೆಯುವವನು ಮಾತ್ರ ಮುಕ್ತಿಗೆ ಅರ್ಹ ಎನ್ನುವ ಸ್ವಾಮಿ ವಿವೇಕಾನಂದರ ಮಾತಿನಂತೆ ತಾವುಗಳು ಉದ್ಯಮಿಯಾಗಿ ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಎನ್ನುವ ತತ್ವದ ಮೇಲೆ ಜೀವನವನ್ನು ಮುನ್ನಡೆಸಿಕೊಂಡು ಬಂದಿರುವಿರಿ. ಧಾರ್ಮಿಕ ಕ್ಷೇತ್ರದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಶ್ರೀ ಅಯ್ಯಪ್ಪನ ಭಕ್ತನಾಗಿ ಕ್ಷೇತ್ರಕ್ಕೆ ವಿಭಿನ್ನ ರೀತಿಯಲ್ಲಿ ಸೇವೆಯನ್ನು ಸಲ್ಲಿಸುತ್ತಿರುವುದಾಗಿ ಗಮನಾರ್ಹವಾಗಿದೆ. ಜೀವನೋಪಕರಣ ಇವೆಲ್ಲವೂ ಒಂದು ಹದವಾಗಿ ವ್ಯವಸ್ಥೆ ಮಾಡಿಕೊಂಡರೆ ಅದು ಋಷಿಪಂಥಕ್ಕೆ ಸೇರಿದ ದಾನಕ್ರಿಯೆ ಎನ್ನುವ ತಾತ್ಪರ್ಯದಂತೆ ಬಡವರಿಗೆ, ಆಸಕ್ತರಿಗೆ, ನಿರ್ಗತಿಕರಿಗೆ ಯಾರಿಗೂ ತಿಳಿಯದಂತೆ ದಾನ ಕಾರ್ಯದಲ್ಲಿ ತೊಡಗಿಸಿಕೊಂಡು ತಾವು ದೇವಸ್ಥಾನ ಮತ್ತು ದೈವಸ್ಥಾನದ ಮೂಲಭೂತ ಕಾರ್ಯಗಳಿಗೆ ಹೆಚ್ಚಿನ ಧನ ಸಹಾಯವನ್ನು ಮಾಡುತ್ತಾ ಬಂದಿರುವಿರಿ. ಕೊರೋನಾ ಸಂದರ್ಭದಲ್ಲಿ ಅದೆಷ್ಟೋ ಮಂದಿ ನಿರ್ಗತಿಕರಿಗೆ ಊಟ ಉಪಹಾರದ ವ್ಯವಸ್ಥೆಯನ್ನು ಹೆಚ್ಚಿನ ರೀತಿಯಲ್ಲಿ ಮಾಡಿರುವುದು ಪುಣ್ಯದ ಕೆಲಸವೇ ಸರಿ. ನಮ್ಮ ಅಯ್ಯಪ್ಪ ಸ್ವಾಮಿ ಮಂದಿರ ಪ್ರತಿ ಉತ್ಸವದಲ್ಲೂ ಅಯ್ಯಪ್ಪ ದೇವರಿಗೆ ಹೂವಿನ ಅಲಂಕಾರ, ಅನ್ನ ಸಂತರ್ಪಣೆಗೆ ಧನ ಸಹಾಯ, ಚೆಂಡೆ ಕೊಡುಗೆ, ಶನಿವಾರದ ವಿಶೇಷ ಪೂಜೆಗಳು ಹೀಗೆ 10 ಹಲವು ರೀತಿಯಲ್ಲಿ ಸಹಕಾರವನ್ನು ಮಾಡಿರುವುದು ಶ್ಲಾಘನೀಯ. ಈ ಎಲ್ಲ ಸೇವೆ ಸಾಧನೆಯನ್ನು ಗಮನಿಸಿ ಇಂದು ತಮ್ಮನ್ನು ಗುರುತಿಸಿ ಸನ್ಮಾನಿಸುತ್ತಿದ್ದೇವೆ. ಅಭಿನಂದನೆಗಳು. ಮುಂದೆಯೂ ನಿಮ್ಮ ಸೇವಾ ಯಜ್ಞ ಹೀಗೆಯೇ ಮುಂದುವರಿಯಿರಿ. ನಿಮಗೆ ಅಯ್ಯಪ್ಪ ಸ್ವಾಮಿ ದೇವರು ಸುಖ, ಶಾಂತಿ, ನೆಮ್ಮದಿ, ಆಯುರಾರೋಗ್ಯ ನೀಡಿ ಕರುಣಿಸಲಿ ಎನ್ನುವ ಶುಭ ಹಾರೈಕೆ ನಮ್ಮದು. ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು, ಸರ್ವ ಸದಸ್ಯರು ಶ್ರೀ ಅಯ್ಯಪ್ಪ ಸ್ವಾಮಿ ಸೇವಾ
ಟ್ರಸ್ಟ್ ರಿಜಿಸ್ಟರ್ ಅಸೇಗೊಳ್ಳಿ. ಅಭಿನಂದಿಸುತ್ತಾ ಗಣ್ಯ ಅತಿಥಿಗಳು ಅವರನ್ನು ಶಾಲು ಹೊದಿಸಿ ಅವರಿಗೆ ಹಾರಾರ್ಪಣೆಯನ್ನು ಮಾಡಿ ಫಲವಸ್ತುವನ್ನು ನೀಡಿ ಗೌರವಿಸಬೇಕು, ಸನ್ಮಾನ ಪತ್ರವನ್ನು ವಾಚಿಸಬೇಕು, ಸನ್ಮಾನ ಪತ್ರವನ್ನು ನೀಡಿ ಗೌರವಿಸಬೇಕು ಅಂತೇಳಿ ವಿನಂತಿ. ಅವರಿಗೆ ಡಾಕ್ಟರ್ ನರಸಿಂಹಯ್ಯ ಅವರು ಶಾಲು ಹೊದಿಸಿ ಎಲ್ಲ ಟ್ರಸ್ಟಿನವರು ಟ್ರಸ್ಟಿಗಳು ದಯವಿಟ್ಟು ವೇದಿಕೆಯನ್ನು ಅಲಂಕರಿಸಬೇಕು ಅಂತೇಳಿ ಸಂದರ್ಭದಲ್ಲಿ ವಿನಂತಿ ಮಾಡಿಕೊಳ್ತೇವೆ. ಎಲ್ಲ ಟ್ರಸ್ಟಿಗಳು ಗುರುಸ್ವಾಮಿಯವರು ಕೂಡ ಬರಬೇಕು. ಶ್ರೀಮತಿ ಸರೋಜಿನಿ ಬೇಕೆ ಅವರು ಈಗಾಗಲೇ ಅವರ ಬಗ್ಗೆ ಹೇಳಿದ್ದಾರೆ. ವಿಶೇಷವಾಗಿ ನಾವು ಅವರನ್ನು 2 ಸರ್ತಿ ಈ ಒಂದು ಅಯ್ಯಪ್ಪ ಮಂದಿರಕ್ಕೆ ನಮ್ಮ ಸೌಭಾಗ್ಯ, ನಮ್ಮ ಏನು ಅಯ್ಯಪ್ಪ ಸ್ವಾಮಿ ಸೇವಾ ಟ್ರಸ್ಟ್ ಇದೆ ಅದನ್ನು ಉದ್ಘಾಟನೆ ಮಾಡಿ ದೀಪ ಪ್ರಜ್ವಲನೆ ಮಾಡಿ ಉದ್ಘಾಟನೆ ಮಾಡಿದವರು ಶ್ರೀಮತಿ ಸರೋಜಿನಿ. ಒಂದು ಹೆಮ್ಮೆಯ ಮಹಿಳೆ ಅಂತ ಹೇಳಲಿಕ್ಕೆ ಹೆಮ್ಮೆ ಪಡಬೇಕು. ಯಾಕೆಂತ ಹೇಳಿದ್ರೆ ಅದೆಷ್ಟೋ ವಿದ್ಯಾರ್ಥಿಗಳನ್ನ ಸಂಶೋಧನೆ ಮಾಡಿ ಡಾಕ್ಟರೇಟ್ ಕೊಡಿಸಿದಂಥ ಒಂದು ಕೀರ್ತಿಗೆ ಪಾತ್ರರಾದವರು. ಮಂಗಳ ಸೇವಾ ಟ್ರಸ್ಟ್ನ ಟ್ರಸ್ಟಿಗಳಾಗಿ ಹಲವಾರು ಸಮಾಜಮುಖಿ ಕೆಲಸಗಳನ್ನು ಯಾರಿಗೂ ಗೊತ್ತಿಲ್ಲದೆ ನಿರ್ವಹಿಸಿಕೊಂಡು ಬರ್ತಾ ಇರುವಂಥ ಸರೋಜಿನಿ ಬೇಕೆ ಅವರು ಇವತ್ತಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು. ಮತ್ತು ಇಲ್ಲಿ ಬಹಳಷ್ಟು ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿರುವಂಥ ರಾಮಕೃಷ್ಣ ಪಟ್ಟೋರಿಯವರೇ, ಆನಂದ ಮಾಸ್ಟ್ರು, ನಮ್ಮ ಕಾಜವ ಕಂಪೌಂಡಿನ ನಮ್ಮ ನೆರೆಹೊರೆಯವರೇ, ಅವರ ಚಟುವಟಿಕೆಗಳು ಬಹುಶಃ ರಿಟೈರ್ ಆದಮೇಲೆ ಬಹಳಷ್ಟು ಚಟುವಟಿಕೆಯಿಂದ ಕೂಡಿದ್ದಾರೆ. ಅವರು ಚಟುವಟಿಕೆಯ ಚಟಪಟ ಯಾವಾಗಲೂ ನಡೀತಾ ವಾಕಿಂಗ್ ಮಾಡೋದನ್ನು ನಾನು ನೋಡ್ತಾ ಇರ್ತೇನೆ. ಆನಂದ ಮಾಸ್ಟ್ರವರೇ, ಹಾಗೆ ವೇದಿಕೆಯಲ್ಲಿ ಆಸೀನರಾಗಿ ಇವತ್ತು ಸನ್ಮಾನಿತರಾದ ಎಲ್ಲ ಸನ್ಮಾನಕ್ಕೊಳಪಟ್ಟ ಬಾಂಧವರೇ, ಹಾಗೆ ಊರಿನ ಭಗವತ್ ಭಕ್ತರೇ, ಮಹನೀಯರೇ, ಮಹಿಳೆಯರೇ, ಎಲ್ಲರಿಗೂ ನನ್ನ ಈ ಶ್ರೀ ಅಯ್ಯಪ್ಪ ಸ್ವಾಮಿಯ ಆಶೀರ್ವಾದ ತಮ್ಮ ಮೇಲಿರಲಿ ಎಂದು ನನ್ನ ಹಾರೈಕೆ. ನಾನು ಒಂದು ಮಾತು ಹೇಳಬೇಕು ತ್ಯಾಗಮ್ಮ ಅವರಿಗೆ. ನಾವು ಸುಮಾರು 20 ವರ್ಷಗಳಿಂದ ಪರಿಚಯ ಇರ್ಬೋದು. ಮಂಗಳ ಸೇವಾ ಟ್ರಸ್ಟ್ ಅಂತೇಳಿ ಕೊಣಾಜೆಯಲ್ಲಿ ನಾವು ಕೆಲಸ ಒಟ್ಟಿಗೆ ಮಾಡಿದ್ದೇವೆ. ಅಂದಿನಿಂದ ಅವರಿಗೆ ಏನೋ ಒಂದು ನನ್ನ ಮೇಲೆ ಭರವಸೆ ಅಥವಾ ಯಾವುದೇ ಸಂಬಂಧದಲ್ಲಿ ಒಂದು ಭರವಸೆ ಇರಬೇಕು, ನಮಗೆ ನಂಬಿಕೆ ಇರಬೇಕು. ಅವರಿಗೆ ನನ್ನ ಮೇಲೆ ಬಹಳ ನಂಬಿಕೆ. ಯಾರು ಇಲ್ಲದಿದ್ದರೂ ಕೂಡ ಸರೋಜಿನಿ ಮೇಡಮ್ ನಮ್ಮನ್ನು ನಿರಾಶೆ ಪಡಿಸುವುದಿಲ್ಲ ಅಂತ ಹೇಳುವಂಥ ಅವರ ನಂಬಿಕೆ. ಅಥವಾ ತ್ಯಾಗಂ ಕೇಳಿದಾಗ ನಾನು ಬಹಳಷ್ಟು ಸಂದರ್ಭಗಳಲ್ಲಿ ಅವರನ್ನು ನಿರಾಸೆ ಪಡಿಸಲಿಲ್ಲ. ಹಾಗೆ
ಇವತ್ತಿನ ದಿನ ಕೂಡ ಇದು ಒಂದು ಯೋಗ ಅಂತಲೇ ಹೇಳಬೇಕು. ಯಾಕಂದರೆ ಇಂಥ ಒಳ್ಳೆಯ ಸುಸಂಸ್ಕೃತ ವಾತಾವರಣದಲ್ಲಿ ಶ್ರೀ ಅಯ್ಯಪ್ಪ ಸ್ವಾಮಿಯ ಭಜನಾ ಮಂದಿರದ ಪರಿಸರದಲ್ಲಿ ನಿಮ್ಮನ್ನೆಲ್ಲ ನಮ್ಮ ಅಸೇಗೋಳಿಯ ನನ್ನ ಬಂಧು ಬಾಂಧವರನ್ನು ಉದ್ದೇಶಿಸಿ ಮಾತಾಡುವಂಥ ಸಂದರ್ಭವನ್ನು ನಾನು ಅತ್ಯಂತ ಖುಷಿಯಿಂದ ಒಪ್ಪಿಕೊಂಡಿದ್ದೇನೆ. ಈ ನಿಮಗೆಲ್ಲರಿಗೆ ತಿಳಿದ ಹಾಗೆ ಅಯ್ಯಪ್ಪ ಸ್ವಾಮಿಯ ಬದುಕು ನಮಗೆ ಒಂದು ದೈವಸ್ಥಾನಕ್ಕೆ ಸೇರಿದಂಥ ದೈವತ್ವಕ್ಕೆ ಏರಿದಂಥ ಅಯ್ಯಪ್ಪ ಸ್ವಾಮಿಯವರು ಅವರ ಬದುಕು ನಮಗೆಲ್ಲರಿಗೂ ಒಂದು ಆದರ್ಶದ ಬದುಕು. ಅವರು ತಮ್ಮ ಹುಟ್ಟಿನಿಂದ ಹೇಗೆ ಹುಟ್ಟಿದ್ರು ಏನೋ ಗೊತ್ತಿಲ್ಲ, ಆದರೆ ಹರಿಹರ ಸುತ ಅಂತ ನಾವು ಒಪ್ಪಿಕೊಂಡು ಬಂದಿದ್ದೇವೆ. ಅವರು ಮತ್ತು ರಾಜನ ಕೇತಕಿ ವರ್ಮನ ಮಗನಾಗಿ ಅಲ್ಲಿ ಬೆಳೀತಾ ಇದ್ದರು. ಅವರು ಎಲ್ಲ ರೀತಿಯಲ್ಲಿ ಅವರ ಬಾಲ್ಯದಲ್ಲಿ ಅವರು ತೆಗೆದುಕೊಂಡಂಥ ಕಲಿತ್ಕೊಂಡಂಥ ವಿದ್ಯೆಯಿಂದಾಗಿ ಅವಳು ಬಹಳ ಶೂರರು ಧೀರರು ಆಗಿದ್ದರು. ಅವರು ಕಳರಿಪಯಟ್ ಅಂತ ಹೇಳಿ ಒಂದು ಕೇರಳದಲ್ಲಿ ಯುದ್ಧ ಕಲೆ ಇದೆ, ಅದರಲ್ಲಿ ನಿಸ್ಸೀಮ ಮತ್ತು ನಿಪುಣರಾಗಿದ್ದರು. ಅದೇ ತಾಯಿಗೆ ಹುಲಿ ಹಾಲು ತಗೊಳ್ಳಿ ಬರಬೇಕು ಅಂತ ಹೇಳುವಾಗ ಹುಲಿಯನ್ನೇ ತಂದವರು. ಇಂತಹ ಅಯ್ಯಪ್ಪ ಸ್ವಾಮಿ ಅವರು ವಿದ್ಯೆ ಕಲಿತದ್ದು ಚೀರಪುಂಜಿರ ಅಂತ ಹೇಳುವಂಥ ಒಂದು ಜಾಗದಲ್ಲಿ. ಅಲ್ಲಿ ಒಂದು ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಇದೆ, ತಮಗೆಲ್ಲ ಗೊತ್ತಿರಬಹುದು. ಅಲ್ಲಿ ಮಾಳಿಗೆ ತಮ್ಮ ಅಂತ ಹೇಳುವಂಥ ಒಂದು ಮನೆ ಇದೆ. ಆ ಮನೆಗೆ ಅಲ್ಲಿ ಒಂದು ಅಯ್ಯಪ್ಪ ಸ್ವಾಮಿಯ ದೇವಸ್ಥಾನ ಇದೆ. ಅಲ್ಲಿ ಹೆಣ್ಮಕ್ಕಳು ಎಲ್ಲರೂ ಕೂಡ ಕಟ್ಟಿ ಅಲ್ಲಿಗೆ ಹೋಗಿ ಪೂಜೆಯನ್ನು ಮಾಡ್ಬೋದು. ಅಯ್ಯಪ್ಪ ಸ್ವಾಮಿ ಈಗಿರುವಂಥ ಶಬರಿಮಲೆಯಲ್ಲಿ ಸ್ಥಾಪನೆಗೊಳ್ಳುವ ಮೊದಲೇ ಅಲ್ಲಿ ಅವರು ಕಳೆದದ್ದು. ಅವರು ಹೇಳಿದರು, ನನ್ನ ಶಕ್ತಿಯ 75 ಭಾಗಶಃ ಇಲ್ಲಿ ಇರ್ತದೆ. ಇಲ್ಲಿ ಯಾರೆಲ್ಲ ಭಕ್ತರು ಬಂದು ನನ್ನನ್ನು ಪೂಜಿಸ್ತಾರೆ ಅವರಿಗೆ ಅವರ ಉತ್ತರೋತ್ತರ ಅಭಿವೃದ್ಧಿ ಆಗ್ತದೆ ಅಂತ ಹೇಳಿದರು. ಈ ಥರ ಈಗ ನಾವು ಈ ಥರದ ಒಂದು ಪವಾಡ ಪುರುಷನನ್ನು ನಾವು ಇವತ್ತಿನ ದಿನ ನಮಗೆಲ್ಲರಿಗೂ ಮಾರ್ಗದರ್ಶನಕರಾಗಿ ಮತ್ತು ಈ ಒಂದು ಆ ಶಬರಿಮಲೆಗೆ ಹೋಗುವಂಥ ಪ್ರಕ್ರಿಯೆ ನಮ್ಮ ನರಸಿಂಹರು ಹೇಳಿದ ಹಾಗೆ ಭಕ್ತಿಯನ್ನು ಉದ್ದೀಪನಗೊಳಿಸುವಂಥದ್ದು ಮತ್ತು ನಮ್ಮನ್ನು ಶುದ್ಧೀಕರಿಸುವಂಥ ಪ್ರಕ್ರಿಯೆ ಇದು. ನಾವು ಈ ಭಗವದ್ಭಕ್ತರೆಲ್ಲರೂ ಕೂಡ ಅಲ್ಲಿಗೆ ಯಾರು ವೃತಧಾರಿಗಳಾಗಿ ಸ್ವಾಮಿಗಳಾಗ್ತಾರೆ ಅವರೆಲ್ಲ ಒಂದು ಶುದ್ಧೀಕರಣವನ್ನು ಹೊಂದಿ ಅಲ್ಲಿ ಹೋಗಿ ದೇವರ ಪೂಜೆ ಮಾಡಿ ಬಂದಾಗ ಅವರಿಗೆ ಆಗುವಂಥ ಅನನ್ಯ ಭಾವನೆ ಅದು ಅವರಿಗೆ ಮಾತ್ರ ಗೊತ್ತು. ಅದರಿಂದಾಗಿ ಈ ಸಮಾಜದಲ್ಲಿ ಒಂದು ಶಾಂತಿ. ಯಾಕಂದರೆ ಅಯ್ಯಪ್ಪ ನಂಬಿಕೊಂಡು ಬಂದಂಥ ವೇದ ಸಾಮವೇದ ಅಂತ ಹೇಳಿದರೆ ಸಮಾಧಾನದ ವೇದ. ಅಯ್ಯಪ್ಪ ಯಾವತ್ತೂ ಅಗ್ರೆಸಿವ್ ಆಗಿರಲಿಲ್ಲ. ಅಯ್ಯಪ್ಪನಿಗೆ ಶಾಂತಿಪ್ರಿಯ ಅಯ್ಯಪ್ಪನ ಭಕ್ತರಾಗಿ ಅವರನ್ನು ಆರಾಧಿಸಿಕೊಂಡು ಬರುತ್ತಿರುವಂಥ ಎಲ್ಲ ಸ್ವಾಮಿ ವರ್ಯರಿಗೆ ನನ್ನದು ಅನಂತ ವಂದನೆಗಳನ್ನು ನಾನು ಹೇಳ್ತೇನೆ. ಯಾಕಂದರೆ ಅದೊಂದು ಆ ಭಗವದ್ ಪ್ರೀತಿಯನ್ನು ಉದ್ದೀಪನಗೊಳಿಸುವಂಥ ಈ ಪ್ರಕ್ರಿಯೆ ಬಹಳ ಕಷ್ಟಕರವಾದದ್ದು. ಈ ಪ್ರಕ್ರಿಯೆಯಲ್ಲಿ ಈ ಅಸೇಗೋಳಿ ಪರಿಸರದಲ್ಲಿ ಇಂಥ ಒಂದು ಪ್ರಕ್ರಿಯೆ 36 ವರ್ಷಗಳ ಕಾಲ ನಡೆಸ್ಕೊಂಡು ಬಂದಂಥ ನಮ್ಮ ಅಯ್ಯಪ್ಪ ಸ್ವಾಮಿ ಸೇವಾ ಟ್ರಸ್ಟಿನ ಈಗಿನ ಮೆಂಬರ್. ಮೊದಲು ಅಯ್ಯಪ್ಪ ಸ್ವಾಮಿ ಸೇವಾ ಮಂದಿರದ ಸಮಿತಿ ಅಂತ ಇತ್ತು ಅದು. ಈ 35 ವರ್ಷ ಇದು 36ನೇ ವರ್ಷದ ಪೂಜಾ ಮಹೋತ್ಸವ ಇಲ್ಲಿ ನಡೀತಾ ಇದೆ. ಈ ಒಂದು ಇದನ್ನು ಹೀಗೆ ಈ ಕಾರ್ಯಕ್ರಮವನ್ನು ನಿರಂತರವಾಗಿ ನಡೆಸಿಕೊಂಡು ಬಂದಂಥ ಅದರ ರೂವಾರಿಯಾದಂಥ ಶ್ರೀನಿವಾಸ್ ಶೆಟ್ಟಿ ಪುಲ್ಯ ಅವರನ್ನು ನಾನು ತುಂಬ ಅಭಿನಂದಿಸ್ತೇನೆ. ಮತ್ತು ಆ ಎಲ್ಲ ಪದಾಧಿಕಾರಿಗಳು, ಈ ಟ್ರಸ್ಟಿನ ಎಲ್ಲ ಪದಾಧಿಕಾರಿಗಳು, ಮೊನ್ನೆ ನಾನು ಬಂದಿದ್ದೆ ಆ ಟ್ರಸ್ಟು ದೀಪ ಪ್ರಜ್ವಲನೆ ಮಾಡಲಿಕ್ಕೆ. ಆ ದಿವಸ ನವಂಬರ್ 30 ಕನಕ ಜಯಂತಿಯ ದಿವಸ ನಾವು ಬಂದಿದ್ದೆ ಇಲ್ಲಿಗೆ. ಹೀಗೆ ಇದಕ್ಕೆ ನಾನು ತುಂಬ ಅವರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಇಂಥ ಒಂದು ಪುಣ್ಯದ ದಿನದಂದು ನನ್ನನ್ನು ಇಲ್ಲಿಗೆ ಆಹ್ವಾನಿಸಿ ನಿಮ್ಮೆಲ್ಲರೊಂದಿಗೆ ಒಂದು ಒಳ್ಳೆಯ ಸಮಯವನ್ನು ಕಳೀಲಿಕ್ಕೆ ಸಹಕರಿಸಿದ ನಿಮಗೆಲ್ಲರಿಗೂ ನಾನು ಅತ್ಯಂತ ಕೃತಜ್ಞಳಾಗಿದ್ದೇನೆ. ಇಂದಿನ ದಿನ ಎಷ್ಟು ಪುಣ್ಯವನ್ನು ನಾನು ಪಡೆದುಕೊಂಡಿದ್ದೇನೋ ಹಾಗೆಯೇ ಪ್ರತಿದಿನವೂ ಕೂಡ ಈ ಸ್ಥಾನಕ್ಕೆ ಬಂದು
ಪೂಜಿಸ್ತಿರುವಂಥ ಅವರು ನಾಗವೇಣಿ ಶೆಟ್ಟಿಯವರು ಪ್ರತಿದಿನ ಅವರು ಪೂಜೆ ಮಾಡ್ತಾರೆ, ಇಲ್ಲಿ ಬರ್ತಾರೆ, ಅವರನ್ನು ನೋಡಿದ್ದೇನೆ ನಾನು. ಎಲ್ಲರೂ ಕೂಡ ಒಳ್ಳೆಯ ರೀತಿಯಲ್ಲಿ ನಡಿಲಿಕ್ಕೆ ಸಹಾಯ ಮಾಡುವಂಥ ಈ ಪುಣ್ಯಕ್ಷೇತ್ರಕ್ಕೆ ನಾವೆಲ್ಲರೂ ಕೂಡ ದಿನ ಬಂದು ದರ್ಶನ ಮಾಡಿ ಪಾವನವಾಗುವುದು ಒಳ್ಳೆಯದು. ಮತ್ತು ಈ ಭಗವದ್ ದರ್ಶನದಿಂದ ಅಥವಾ ಈ ಭಕ್ತಿಯಿಂದ ನರಸಿಂಹಯ್ಯರು ಹೇಳಿದಾಗೆ ಭಕ್ತಿ ಯೋಗ ಅನ್ನುವಂಥದ್ದು ಬಹಳ ಸುಲಭವಾದ ಯೋಗ. ಭಗವಂತನಲ್ಲಿ ಡೈರೆಕ್ಟ್ ಕನೆಕ್ಷನ್ ನಮಗೆ ಸಿಗ್ತದೆ. ಹೀಗೆ ಬೇರೆ ಯಾವುದೇ ಮಂತ್ರ ಘೋಷ ಯಾವುದು ಬೇಡ, ಸ್ವಾಮಿ ನಾನು ಮತ್ತು ನೀನು ಒಂದು ಒಳ್ಳೆಯ ಕನೆಕ್ಷನ್ ನಮಗೆ ಇದ್ದಾಗ ಎಲ್ಲವೂ ಸುಗಮವಾಗಿ ನಮ್ಮ ಜೀವನ ಅತ್ಯಂತ ಸಂತೋಷಮಯವಾಗ್ತದೆ. ಆದ ಕಾರಣ ತಮಗೆಲ್ಲರಿಗೂ ಭಕ್ತಿ ಮತ್ತು ಭಕ್ತಿಯ ಭಾವ ಮೂಡಿ ಬರಲಿ. ಈ ನಮ್ಮ ಅಸೈಗೋಳಿ ಅನ್ನುವಂಥ ಈ ಜಾಗ ತುಂಬ ಸುಸಂಸ್ಕೃತರ ಜಾಗವಾಗಲಿ, ನಾವೆಲ್ಲರೂ ಒಟ್ಟಿಗೆ ಪ್ರೀತಿಯಿಂದ ಇರೋಣ ಅಂತ ಬಯಸುತ್ತಾ ಈ ಅವಕಾಶವನ್ನು ನನಗೆ ಕೊಟ್ಟಂದ ಎಲ್ಲರಿಗೂ ವಂದಿಸುತ್ತಾ ನನ್ನ 2 ಮಾತುಗಳನ್ನು ಶ್ರೀ ಅಯ್ಯಪ್ಪ ಸ್ವಾಮಿಯ ಪಾದಾರವಿಂದಗಳಿಗೆ ಅರ್ಪಿಸುತ್ತಾ ನಿಮಗೆಲ್ಲರಿಗೂ ವಂದನೆಗಳನ್ನು ಹೇಳಿ ವಿರಮಿಸ್ತಾ ಇದ್ದೇನೆ. ಧನ್ಯವಾದಗಳು. ಒಳ್ಳೆಯದಾಗಲಿ. ಆದ್ಮೇಲೆ ಈ ಅಸೈಗೊಳಿದ ಅಯ್ಯಪ್ಪ ಸ್ವಾಮಿ ಮಂದಿರ ಕೇವಲ ಮಂದಿರ ಮಾತ್ರ ಪ್ರತಿದಿನಲ ಧಾರ್ಮಿಕ ಪ್ರಜ್ಞೆ ಪುಟ್ಟವನಂಚಿನ ಭಜನಾ ಕಾರ್ಯಕ್ರಮ ಆದಿಪ್ಪು ಎದು ಜೋಕುಲಿಗೆ ಭಜನೆ ಕಲ್ಪವನವಾದಿಪ್ಪು ಅವತ್ತಂದೆ ಇಂಚಿನ ಮಾತ ಕಾರ್ಯಕ್ರಮಡು ಈ ಭಾಗಡು ಎಡ್ಡೆ ಸಾಧನೆ ಮಲ್ತನ ಸಾಧಕರಿಗೆ ಗುರುತಿಸದು ಅಕ್ಲೇನು ಗೌರವಿಸದು ಐತ ಒಟ್ಟಿಗೆ ಅವತ್ತು ವಿದ್ಯಾರ್ಥಿಗಳಿಗೆ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸಾಧಕರಿಗೆ ಪ್ರತಿಭಾ ಪುರಸ್ಕಾರ ಕೊರದು ಸಮಾಜಮುಖಿ ಕೆಲಸ ಮಲ್ತೊಂದು ನಮ್ಮ ಹಿಂದೂ ಧರ್ಮನು ಒಟ್ಟು ಸೇರಿಸದು ಐಕ್ಯ ಮತ್ತಡು ಪೋಪುನಂಚಿನ ಪ್ರಯತ್ನ ಈ ಅಯ್ಯಪ್ಪ ಸ್ವಾಮಿ ಸೇವಾ ಟ್ರಸ್ಟ್ ಅಕ್ಲಿ ಮಲ್ತೊಂದು ಬರಲೇರೆ. ಈ ಟ್ರಸ್ಟ್ ಡಿಪುನಂಚಿನ ಮಾತ ಪದಾಧಿಕಾರಿಗಳಿಗೆ ಅನಂತ ವಂದನೆ ಸಲ್ಲಿಸೊಂದಿಲ್ಲ ದಾಯನ್ ಬಂಡ ಇಂಚಿನ ಕಾರ್ಯಕ್ರಮ ಪ್ರತಿ ಭಾಗೋಡ್ಲ ಒಂದು ಪೊಂಡ ನಮ್ಮ ಮಾತ ಹಿಂದೂ ಬಾಂಧವ್ಯರು ಒಟ್ಟಾದು ದೇವರನ್ನ ಸೇವೆ ಮಲ್ಪನ ಒಟ್ಟಿಗೆ ನಂಗೆ ಧಾರ್ಮಿಕ ಪ್ರಜ್ಞೆ ಪುಟ್ಟಿರಲ ಸಾಧ್ಯತೆ ಉಂಡು. ಅದಕ್ಕೋಸ್ಕರ ಈ 35 ವರ್ಷದ್ದು ಇಂಚಿನ ಒಂಜಿ ಧಾರ್ಮಿಕ ಕೆಲಸ ಕಾರ್ಯ ಮಲ್ಪನಂಚಿನ ಈ ದೇವಸ್ಥಾನದ ಪದಾಧಿಕಾರಿಗಳಿಗೆ ವಂದನೆಯನ್ನು ಸಲ್ಲಿಸೊಂದಿಲ್ಲ. ಆಯ್ತಾ ಒಟ್ಟಿಗೆ ಆದ್ಮೇಲೆ ಮುಲ್ಪ ಅವೇತು ಅಯ್ಯಪ್ಪ ಸ್ವಾಮಿನ ಮಾಲಾಧಾರಿನಕ್ಲು ಕ್ಷೇತ್ರಡು ಮಾಲೆ ಪಾಡ್ದು ಆ ಕ್ಷೇತ್ರ ಹೋದು ದೇವರನ್ನ ದರ್ಶನ ಮಲ್ಪರೆ ಒಂಜಿ ಸಾಧ್ಯತೆ ಆಂಡ ಈ ಅಯ್ಯಪ್ಪ ಸ್ವಾಮಿನ ಸೇವೆ ಮಲ್ಪನ ಮಾಲಧಾರಿನಕಲು ನಮ್ಮ ಮಾಲೆ ಪಾಡಿನ ಪುರ್ತುಡು ಭಾರಿ ಭಕ್ತಿ ಭಾವಡು 4 ಗಂಟೆಗೆ ಲಕ್ಕದು ಆ ಚೌಲ್ ನೀರುಡು ಮೀದು ಆ ದೇವರನ್ನ ಸ್ಮರಣೆ ಮಲ್ತದು ಮಾತೆರೆಗಳ ಬಹುವಚನುಡು ಪಾತೆರದು ನಮ್ಮ ಜೀವನನು ರೂಪ ಮಲ್ಚಿನ ಕೆಲಸನು ನಮ್ಮ ಮಲ್ಪ ದೇವರನ್ನ ಕ್ಷೇತ್ರ ಹೋದು ಅಲ್ಪ ದರ್ಶನ ಮಲ್ತು ಬತ್ನಿಡುದಕ್ಕ ನಮ್ಮ ಬುಕ್ಕಲ ಆ ಜೀವನಡು ನಮ್ಮ ಮಲ್ತನಂಚಿನ ಸೇವೆದ ಫಲ ತಿಕ್ಕೊಂಡ ಐ ನಮ್ಮ ಜೀವನಡು ಅಳವಡಿಸೊಂದು ನಮ್ಮ ಎಡ್ಡೆ ಪ್ರಜೆಕಲಾದ ಬದುಕಿಂದಾಂಡ ನಮ್ಮ ಸೇವೆ ಮಲ್ತನಿಗೆ ಸಾರ್ಥಕ ಅಂದು ನಿಖಿಲ ವಿನಂತಿ ಮಲ್ತಂದು ಮಾತ ಮಾಲಾಧಾರಿ ಭಕ್ತಿರ ನಕಲು ಓಡೆ ಮುಟ್ಟ ದೇವರನ್ನ ಕಾರಣಿಕೊಂಡು ಬಂಡ ಇನಿ ಆಧುನಿಕ ಯುಗೊಟ್ಟು ಮನುಷ್ಯ ಕೇವಲ 1 ಕಿಲೋಮೀಟರ್ ನಡಪೆರ್ಲ ಆಯ್ ಗೊಪ್ಪುಜಿ ದಾಯಿನ ಪಂಡ 1 ಕಿಲೋಮೀಟರ್ ಪೋಡಂಡಲ್ಲ ಆ ರಿಕ್ಷೋಡ್ ಪೋಪಿ ಆಂಡ ಅತನ ಸ್ವಂತ ವೆಹಿಕಲ್ ಪೋಪೇರು ಆಂಡ ಆ ದೇವರನ ಕ್ಷೇತ್ರಗೂ ಇನಿತ ದಿನ ತಾನಿ ಸಾವಿರಾರು ಭಕ್ತರು ಅವೇತೋ ಸಾವಿರಾರು ಭಕ್ತರು ಮುಲ್ಪಾಡ್ದೆ ಪಾದಯಾತ್ರೆ 1000 ಕಿಲೋಮೀಟ್ರ್ ಪಾದಯಾತ್ರೆ ಹೋದ ಆ ದೇವರನ್ನ ಹೋದು ದರ್ಶನ ಮಲ್ಪೊಂಡ ಆ ದೇವರನ ಶಕ್ತಿ ಎಂಚಿನ ನಮ್ಮ ಹಿಂದೂ ಧರ್ಮದ ದೇವರನ ಒಂಜಿ ಶಕ್ತಿ ಎಂಚಿನ ಉಂಡು ನಂಗೆ ತಿರಿದಿಪ್ಪು ಅವು ಮಾತ್ರ ಅತ್ತ ಅಂದರೆ ನಮ್ಮ ತೆರಿದಿಪ್ಪು ಜನವರಿ 14ನೇ ತಾರೀಕು ಸಂಕ್ರಾಂತಿ ದಾನಿ ನಮ್ಮ ಕ್ಷೇತ್ರಗೂ ಅಲ್ಪ ಅಯ್ಯಪ್ಪ ಸ್ವಾಮಿ ನಡೆ ನಮ್ಮ ತಿರುವಾಭರಣ ಬಣ್ಣಗ ಆಯ್ತು ಒಟ್ಟಿಗೆ ಒಂಜಿ ಗರುಡೆ ಬರ್ಪುಡು ನಿಗಲು ತೂದಿಪ್ಪು ಅವತ್ತಂದೆ ಅಲ್ಪ ಭಸ್ಮ ಕುಲತಲ್ಪ ಅಂಚನೆ ಅಗ್ನಿಗುಂಡದಲ್ಪ ಒಂಜಿ ಅಶ್ವತ್ಥ ಮರಟು ಏತು ಅಲ್ಪ ತಿರ್ತು ನಮ್ಮ ನೈವೇದ್ಯದ ತೂಲಕ್ಕೊಂದಿತ್ತನಲ್ಲ ಆ ನಮ್ಮೊಂಜಿ ಅಶ್ವತ್ಥ ಮರಕ್ಕೂ ಒಂಜಿ ಚೂರ್ಲ ಆ ತೂದಾಗಂದ ನಂಚಿನ ಕಾರ್ಣಿಕ ಇನಿತ ದಿನಟ್ಟು ಉಣ್ಣುಂದು ಬಂಡ ದೇವರನ ಶಕ್ತಿ ಏತುಂಡು ನಮ್ಮ ನಂಬಿಕೆದ ಮೆತ್ತುಂಡು ಅವತ್ತಂದೆ ನಮ್ಮ ದೇವರಡ ಏಪಲ ಶರಣೂಂದು ಪಣ್ಣದು ಪ್ರಾರ್ಥನೆ ಮಲ್ತದು ರಡ್ಡು ಕೈಲ ಮುಗಿದು ಪ್ರಾರ್ಥನೆ ಮಲ್ತನ ದೇವರನ ಏಪಲ ನಂಗೆ ಆಯ್ತಾ ಫಲ ಇಪ್ಪುಂಡು ನಿನ್ನ ಮಾತ ಜೋಕುಲಿಗೆ ಪಣ್ಣದು ಜೋಕುಲು ಹೆಚ್ಚಿನ ಜೋಕುಲು ಈ ದೇವಸ್ಥಾನದ ಭಜನಾ ಕಾರ್ಯಕ್ರಮ ಆದಿಪ್ಪು ಭಕ್ತಿ ಕಾರ್ಯಕ್ರಮ ಪಾಲ್ಪಡೆದು ಕ್ಷೇತ್ರನು ಅಭಿವೃದ್ಧಿ ಮಲ್ಪಡೆ ನಾವು ಮಾತೆರ್ಲ ಸಹಕರಿಸಿಗ ಎಡ್ಡೆಡ್ಡೆ ವಿಚಾರನು ಮಾತೆರ್ಲ ನಮ್ಮ ನೆಕ್ ದುಮ್ಮುದಕ್ಕಲು ಪಾತೆರ್ ನಕಲು ಪಂಡೇರು
ಯಾನ್ ಪನ್ಪಂಚಿನ ತಾಲಜ್ಜಿ ನಾವು ಮಾತೆಲ್ಲ ಒಟ್ಟು ಸೇರಿದ ದೇವರನ್ನ ಸೇವೆ ಮಲ್ತದು ಈ ಹಿಂದೂ ಧರ್ಮದ ಏಳಿಗೆಗೆ ನಾವು ಮಾತೆಲ್ಲ ಸಹಕರಿಸಿಗ ಈ ಕ್ಷೇತ್ರಗಳೆತ್ತದು ಎಂಗೆ ಪಾತ್ರೆಡ್ ಅವಕಾಶ ಮಲ್ತ್ಕೊಂಡಂಚಿನ ಈ ಅಯ್ಯಪ್ಪ ಸ್ವಾಮಿ ಸೇವಾ ಟ್ರಸ್ಟ್ದ ಮಾತಾ ಪದಾಧಿಕಾರಿಗಳಿಗೆ ಸಮಿತಿ ತಗಲಿಗೆ ಅನಂತನಂತ ವಂದನೆ ಸಲ್ಲಿಸ ಒಂದು ಅಂಚನೆ ಅಯ್ಯಪ್ಪ ಮಾಲಾಧಾರಿ ನಕಲು ಮಾಲೆ ಪಾಡದು ಇನ್ನಿತ ದಿನಟು ಅನ್ನದಾನ ಸೇವೆ ದಲ್ಪ ಉಲ್ಲೇರು ಅಕಲ್ನ ದೇವರನ ಯಾತ್ರೆ ಭಾರಿ ಪೊರ್ಲುಡು ಆ ಕ್ಷೇತ್ರಕ್ಕೆ ಹೋದು ದೇವರನ ದರ್ಶನ ಮಲ್ತು ಬರ್ತದೆ ಆ ದೇವರನ ಪುಣ್ಯದ ಫಲ ನಿಕ್ಲಿಗೆ ಮಾತ್ರೆಗಳ ತಿಕ್ಕಾಡಿದ ಆ ದೇವರನ್ನ ನಟ್ಟೊಂದು ನಿಕ್ಲಿಗೆ ಮಾತ್ರೆಗಳ ಹೊಂದಿಸೋದು ಇನ್ನು 2 ಪಾತ್ರೆಯನ್ನು ಆ ದೇವರನ ಪಾದ ಕಮಲಗೂ ಹೊಂದಿಸೋಂದಲೇ ಜೈ ಹಿಂದ್ ಶ್ರೀರಾಮ್. ಅವರಿಗೆ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ಸಲ್ಲಿಸ್ತೇವೆ. ಒಂಜಿ ವಿನಂತಿ ಮಲ್ಪೆರೆ ಮರತು ಬಿಡಿಯೇ ಅದ್ಮೇಲೆ ನಮ್ಮ ಕೈತಲ್ದ ಪಜೀರಡು ಗೋವನೀತ ಶ್ರಮ ಟ್ರಸ್ಟಿ ಪ್ರಣಿಗಳಿಗೆ ಗೊತ್ತುಂಡು ಎಲ್ಲದ ದಿನ ತಾನಿ ಅಲ್ಪ ನಮ್ಮ ಈ ಭಾಗದ್ದು ಗೋವುಲೆಗೆ ಒಂಜಿ ಹೊರೆಕಾಣಿಕೆ ಕಾರ್ಯಕ್ರಮ ಕುಡ್ಲಾಡ್ದು ಕದ್ರಿಡ್ದು 2 ಗಂಟೆಗೆ ಪಿದ್ದಾಡ್ದು ಈ ಭಾಗಕ್ಕೆ ಬರೆಯನುಂಡು ಮಾತೆರ್ಲ ಆ ಹೊರೆಕಾಣಿಕೆ ಕಾರ್ಯಕ್ರಮ ಪಾಲ್ಪಡೆದು ಆ ಗೋಶಾಲೆಗೆ ಬತ್ತು ಸುಮಾರು 450 ಮುಟ್ಟ ಪೆತ್ತಲುಲ್ಲ ಐನ್ ಮಾತೆರ್ಲ ತೂದು ಆ ಕಾರ್ಯಕ್ರಮ ಯಶಸ್ವಿ ಮಲ್ತು ಕೊರಡು ಪಣದು ವಿನಂತಿ ಮಲ್ತಂದಲೆ. ನಮ್ಮ ಈ ಮಕ್ಕಳನ್ನು ಗೌರವಿಸುವಂಥ ಕಾರ್ಯಕ್ರಮ ವಿಶೇಷವಾಗಿ ಅವರ ಬಗ್ಗೆ ಆನಂದಕ್ಕೆ ಎಸ್ಐಗೋಳಿಯವರು ಪ್ರಸ್ತಾವನೆ ಮಾಡಲಿಕ್ಕಿದ್ದಾರೆ. ಕಾರ್ಯಕ್ರಮವನ್ನು ಇಲ್ಲಿ ವೇದಿಕೆಯಲ್ಲಿ ಹಮ್ಮಿಕೊಂಡಿದ್ದೆವು. ಇದು ನಮ್ಮ ಅಯ್ಯಪ್ಪ ಸ್ವಾಮಿ ಸೇವಾ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿಗಳಾದಂತಹ ರಾಮಕೃಷ್ಣ ಪಟ್ಟೋರಿ ಮತ್ತು ನಮ್ಮ ತ್ಯಾಗ ಮರೇಕಳ ಇವರ ಒಂದು ಕನಸು. ನಾಳೆ ಅವರು ವಿದ್ಯಾವಂತರಾಗಿ ಬೆಳೆದು ದೊಡ್ಡವರಾದಾಗ ಈ ಕ್ಷೇತ್ರದಲ್ಲಿ ನಾನು ದುಡಿದಿದ್ದೇನೆ, ನನ್ನನ್ನು ವೇದಿಕೆಯಲ್ಲಿ ಗುರುತಿಸಿದ್ದಾರೆ, ಆದ್ದರಿಂದ ನನಗೆ ಇಲ್ಲಿ ತುಂಬ ಕರ್ತವ್ಯ ಇದೆ ಮಾಡಿಕೊಳ್ಳುವಂಥದ್ದು ಅನ್ನತಕ್ಕಂಥ ಯೋಚನೆ ಅವರಲ್ಲಿ ಬರ್ತದೆ. ಆದ್ದರಿಂದ ಈ ಕಾರ್ಯಕ್ರಮದಲ್ಲಿ ಇವಾಗ ನಾನು 9 ಪ್ರತಿಭಾ ಪುರಸ್ಕಾರವನ್ನು ತೆಗೊಳ್ಳುವಂಥ ವಿದ್ಯಾರ್ಥಿಗಳಿದ್ದಾರೆ. ನಾನು ಒಬ್ಬೊಬ್ಬರನ್ನೇ ಕರೀತೇನೆ, ಅವರು ವೇದಿಕೆಗೆ ಬರಬೇಕು. ಕುಮಾರಿ ತ್ರಿಷಾ, ಡಾಕ್ಟರ್ ಆಫ್ ಆಶಾ ಕರುಣಾಕರ KSRP, ಪಜೀರು ಆವೆ ಮರಿಯಾ ಆಂಗ್ಲ ಮಾಧ್ಯಮ ಶಾಲೆ ಪಜೀರು ಇಲ್ಲಿಯ 7ನೇ ಕ್ಲಾಸಿನ ವಿದ್ಯಾರ್ಥಿನಿ. ಜೋರಾದ ಚಪ್ಪಾಳೆಯೊಂದಿಗೆ ಜಿಲ್ಲಾ ಮಟ್ಟದ ಕರಾಟೆ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ, ಹಾಗೆ ಕಲಿಕೆ, ನೃತ್ಯ ಇತರ ಎಲ್ಲ ಚಟುವಟಿಕೆಯಲ್ಲಿ ಕೂಡ ಪ್ರಥಮ ಸ್ಥಾನವನ್ನು ಪಡೆದಿರತಕ್ಕಂಥ ವಿದ್ಯಾರ್ಥಿನಿ ಕುಮಾರಿ ತ್ರಿಷಾ. ರಿತೀಶಾ, ಡಾಕ್ಟರ್ ಆಫ್ ಉಮಾ ಜನಾರ್ದನ್ KSRP, 9ನೇ ತರಗತಿ ವಿದ್ಯಾರ್ಥಿನಿ, ವಿಶ್ವಮಂಗಳ ಆಂಗ್ಲ ಮಾಧ್ಯಮ ಶಾಲೆ ಕೊಣಾಜೆ. ಡ್ರಾಯಿಂಗ್ ಸ್ಪರ್ಧೆಯಲ್ಲಿ ಜಿಲ್ಲಾ ಮಟ್ಟದಲ್ಲಿ ಪ್ರಥಮ ಸ್ಥಾನ ಹಾಗೂ ರಾಷ್ಟ್ರ ಮಟ್ಟದಲ್ಲಿ 3ನೇ ಸ್ಥಾನ, ಹಾಗೆ ಕಲಿಕೆಯಲ್ಲಿ ಕೂಡ ಪ್ರಥಮ ಸ್ಥಾನ. ಶ್ರೀಶಾನ್, ಸನ್ ಆಫ್ ಜಯಂತಿ ನವೀನ ಪಟ್ಟೋರಿ, 5ನೇ ತರಗತಿ, ಆವೆ ಮರಿಯಾ ಆಂಗ್ಲ ಮಾಧ್ಯಮ ಶಾಲೆ ಪಜೀರು, ಕರಾಟೆ ರಾಷ್ಟ್ರ ಮಟ್ಟದಲ್ಲಿ ಪ್ರಥಮ ಸ್ಥಾನ, ಕಲಿಕೆಯಲ್ಲಿ ಕೂಡ ಪ್ರಥಮ ಸ್ಥಾನ. ತೇಜಸ್, ಸನ್ ಆಫ್ ಶ್ರೀಲತಾ ಭಾಸ್ಕರ್, 9th ಸ್ಟ್ಯಾಂಡರ್ಡ್, ಕಾರ್ಮೆಲ್ ಸ್ಕೂಲ್ ಕೋಟೆಕಾರ್, ಕರಾಟೆ ರಾಷ್ಟ್ರ ಮಟ್ಟದಲ್ಲಿ ಪ್ರಥಮ ಸ್ಥಾನ. ಬಹುಶಃ ಈ ವಿದ್ಯಾರ್ಥಿ ಅರಬ್ಬಿ ಸಮುದ್ರವನ್ನು ದಾಟಿ ಶ್ರೀಲಂಕಾದಲ್ಲಿ ಕೂಡ ತನ್ನ ಕರಾಟೆ ಪ್ರದರ್ಶನವನ್ನು ಮಾಡಿ ತೋರಿಸಿದಂಥ ಪ್ರತಿಭೆ ತೇಜಸ್. ಕುಮಾರಿ ಹಂಸಿನಿ, ಡಾಕ್ಟರ್ ಆಫ್ ಗೀತಾ ಶಶಿರಾಜ್ ಅಸೈಗೋಳಿ ಸೈಟ್, 9ನೇ ತರಗತಿ, ವಿಶ್ವಮಂಗಳ ಆಂಗ್ಲ ಮಾಧ್ಯಮ ಶಾಲೆ ಕೊಣಾಜೆ. ಬಹುಮುಖ ಪ್ರತಿಭೆ, ಕಲಿಕೆ, ನೃತ್ಯ, ಹಾಡು, ನಟನೆ ಇತ್ಯಾದಿ ಎಲ್ಲ ರಂಗದಲ್ಲಿ ಕೂಡ ತನ್ನನ್ನು ಗುರುತಿಸಿಕೊಂಡಂಥ ಪ್ರತಿಭಾನ್ವಿತ ವಿದ್ಯಾರ್ಥಿನಿ ಕುಮಾರಿ ಹಂಸಿನಿ. ಹಿತೇಶ್, ವನಿತಾ ಮನಮೋಹನ್ ರಾವ್ ಅಸೈಗೋಳಿ ಸೈಟ್, 6ನೇ ತರಗತಿ, ಆವೆ ಮರಿಯಾ ಆಂಗ್ಲ ಮಾಧ್ಯಮ ಶಾಲೆ ಪಜೀರು, ಕರಾಟೆ ಜಿಲ್ಲಾ ಮಟ್ಟದಿಂದ ರಾಷ್ಟ್ರ ಮಟ್ಟದವರೆಗೆ ಪ್ರಥಮ ಸ್ಥಾನ. ಯಕ್ಷಗಾನ, ಕಲಿಕೆ, ಚೆಂಡೆ ಬಾರಿಸುವಿಕೆ, ಭಜನೆ ಇತ್ಯಾದಿ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುವಿಕೆ. ಅಲ್ಲದೆ ಆ ಹುಡುಗ ದಿನನಿತ್ಯ ಈ ಅಯ್ಯಪ್ಪ ಮಂದಿರಕ್ಕೆ ಬಂದು ಪ್ರತಿಯೊಂದು ವಿಚಾರದಲ್ಲಿ ಕೂಡ, ಅದು ಭಜನೆ ಇರ್ಬೋದು, ಚೆಂಡೆ ಬಾರಿಸುವುದರೆಲ್ಲ ಎಲ್ಲದರಲ್ಲಿ ಕೂಡ ಆ್ಯಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡತಕ್ಕಂಥ ಒಬ್ಬ ವಿದ್ಯಾರ್ಥಿ ಮಾಸ್ಟರ್ ಹಿತೇಶ್. ಹಾಗೆ ರಿತ್ವಿಕ್, ಸನ್ ಆಫ್ ವಿನಯ ಭರತ್ ಅಸೈಗೋಳಿ ಸೈಟ್, 7ನೇ ತರಗತಿ ವಿದ್ಯಾರ್ಥಿ, ಆವೆ ಮರಿಯಾ ಆಂಗ್ಲ ಮಾಧ್ಯಮ ಶಾಲೆ ಪಜೀರು, ಕರಾಟೆ, ಯಕ್ಷಗಾನ, ಕಲಿಕೆ, ಚೆಂಡೆ, ಭಜನೆ ಇತ್ಯಾದಿ. ಇತ್ತೀಚೆಗೆ ಮಂಗಳೂರಿನ ಅತ್ತಾವರದಲ್ಲಿ ಭಜನಾ ಸಂಸ್ಥೆ ಆಯೋಜನೆ ಮಾಡಿದಂಥ ನಮ್ಮ ಭಜನೆ ಮಲ್ಪುಗ ಕಾರ್ಯಕ್ರಮದಲ್ಲಿ ವೀಕ್ಷಕರ ಸ್ಪರ್ಧಾ ಕಾರ್ಯಕ್ರಮದಲ್ಲಿ ಪ್ರಥಮ ಸ್ಥಾನ ಪಡೆದಿರುವಂಥ ಪ್ರತಿಭೆ ಋತ್ವಿಕ್. ಗ್ರೀಷ್ಮಾ, ಡಾಕ್ಟರ್ ಆಫ್ ಗಾಯತ್ರಿ ವಸಂತ್ ಅಸೈಗೋಳಿ ಸೈಟ್, ವಿದ್ಯೋದಯ ಹಿರಿಯ ಪ್ರಾಥಮಿಕ ಶಾಲೆಯ 6ನೇ ತರಗತಿನ ವಿದ್ಯಾರ್ಥಿನಿ. ಭಜನೆ ಮಾಡುವುದರೊಂದಿಗೆ ಸಕ್ರಿಯವಾಗಿ ಪಾಲ್ಗೊಳ್ಳುವಿಕೆ, ಅಯ್ಯಪ್ಪ ಸ್ವಾಮಿ ಭಜನಾ
ತಂಡದಲ್ಲಿ ಶ್ರೀ ಗಣೇಶ್ ಅಸೇಗೋಳಿ ಸೈಟ್ ಇವರ ಗರಡಿಯಲ್ಲಿ ಅರಳುತ್ತಿರುವಂಥ ಪ್ರತಿಭಾನ್ವಿತ ಪ್ರತಿಭೆ. ನಿರೀಕ್ಷಾ ಡಾಕ್ಟರ್ ಆಫ್ ಮಮತಾ ಪ್ರವೀಣ ಪಟ್ಟೋರಿ, 5ನೇ ತರಗತಿ, ವಿದ್ಯೋದಯ ಹಿರಿಯ ಪ್ರಾಥಮಿಕ ಶಾಲೆ ಅಸೇಗೋಳಿ. ಹಿರಿಯ ಪ್ರಾಥಮಿಕ ಶಾಲಾ ಮಟ್ಟದಲ್ಲಿ ನಡೆದಂತಹ ಪ್ರತಿಭಾ ಕಾರಂಜಿ 2023 ಧಾರ್ಮಿಕ ಪಠಣ ಸಂಸ್ಕೃತ ವಿಭಾಗದಲ್ಲಿ ವಿಶೇಷ ಸ್ಥಾನವನ್ನು ಪಡೆದಿರುವಂಥ ಬಾಲ ಪ್ರತಿಭೆ. ಇವರೆಲ್ಲ ಈ ನವರತ್ನಗಳನ್ನು ನಾವು ಇವತ್ತು ವೇದಿಕೆಯಲ್ಲಿ ಗುರುತಿಸಿಕೊಳ್ತಾ ಇದ್ದೇವೆ. ಬಹುಶಃ ಮಕ್ಕಳೇ, ನಿಮಗೆ ಬಹಳಷ್ಟು ಭವಿಷ್ಯ ಇದೆ. ಉತ್ತಮ ರೀತಿಯಲ್ಲಿ ನಿಮ್ಮ ಶಿಸ್ತನ್ನು ನಿಮ್ಮ ಬದುಕಿನಲ್ಲಿ ಅಳವಡಿಸಿಕೊಳ್ಳಿ. ಕಲಿಕೆಯಲ್ಲಿ ಬಹಳ ಮುಂದುವರಿಯುವಂಥ ವಿದ್ಯಾರ್ಥಿಗಳು ನೀವಾಗಬೇಕು. ನಿಮಗೆ ಈ ಅತಿಥಿಗಳ ಉಪಸ್ಥಿತಿಯಲ್ಲಿ, ಗಣ್ಯ ಅತಿಥಿಗಳ ಸಮ್ಮುಖದಲ್ಲಿ ನಿಮಗೆ ಗೌರವ, ಅಭಿನಂದನೆ. ಆಚೆಯಿಂದಲೇ ಬನ್ನಿ, ಆಚೆಯಿಂದಲೇ ಹಾಕೊಂಡು ಜೋರಾದ ಚಪ್ಪಾಳೆಯೊಂದಿಗೆ ಈ ಪ್ರತಿಭೆಗಳನ್ನು ಗೌರವಿಸೋಣ. ಬಂಧುಗಳೇ, ಇದರಷ್ಟೇ ಪ್ರತಿಭೆಗಳು ಇನ್ನೂ ತುಂಬ ಮಂದಿ ಇರ್ಬೋದು. ದಯವಿಟ್ಟು ತುಂಬ ಮಂದಿ ಎಲ್ಲರನ್ನೂ ಕೂಡ ನಾವು ಗೌರವಿಸಲಿಕ್ಕೆ ಸಾಧ್ಯ ಇಲ್ಲ. ಸ್ವಲ್ಪ ಮಕ್ಕಳನ್ನ ಸ್ವಲ್ಪ ಚೂರು ಸೌಂಡ್ ಇದಿಲ್ಲ, ಮ್ಯೂಸಿಕ್ ಚೂರು. ಬಂಧುಗಳೇ, ತುಂಬ ಮಂದಿಗೆ ಆಗಿರ್ಬೋದು, ನಿಮ್ಮ ಮಕ್ಕಳು ಕೂಡ ರಾಜ್ಯದಲ್ಲಿ, ರಾಷ್ಟ್ರದಲ್ಲಿ ಸಾಧನೆಯನ್ನು ಮಾಡಿರ್ಬೋದು. ನಮಗೆ ಸಿಕ್ಕಿದ ಮಾಹಿತಿಯಷ್ಟು ಮಕ್ಕಳನ್ನು ಇವತ್ತು ಗೌರವಿಸಿದ್ದೇವೆ, ತಪ್ಪರ್ಥ ತಿಳಿದುಕೊಳ್ಬೇಡಿ. ವಿಶೇಷವಾಗಿ ಇನ್ನು ಮುಂದೆ ಕೂಡ ನಮ್ಮ ಪ್ರತಿಷ್ಠಾ ಮಹೋತ್ಸವ ಇರ್ತದೆ. ಮುಂದಿನ ಬಾರಿ ವಾರ್ಷಿಕ ಮಹೋತ್ಸವಗಳು ಬರ್ತದೆ. ಅಂತಹ ಉತ್ಸವದಲ್ಲಿ ದಯವಿಟ್ಟು ಶಾಲೆಯನ್ನು ಸಂಪೂರ್ಣವಾಗಿ ಬಿಡಿಸಿ ಹಾಕಿ ಮಕ್ಕಳಿಗೆ ಒಂದು ನೆನಪಿನ ಕಾಣಿಕೆಯನ್ನು ಕೂಡ ನೀಡಿ ಗೌರವಿಸ್ತಾ ಇದ್ದಾರೆ ಎಲ್ಲ ಅತಿಥಿವರಿಯರು. ಜೋರಾದ ಚಪ್ಪಾಳೆಯೊಂದಿಗೆ ವಿದ್ಯಾರ್ಥಿಗಳನ್ನು ಅಭಿನಂದಿಸೋಣ. ಇಂತಹ ಪ್ರತಿಭೆ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಮತ್ತಷ್ಟು ಬೆಳಗಲಿ ಎನ್ನುವಂಥ ಸದುದ್ದೇಶದೊಂದಿಗೆ ಮಕ್ಕಳಿಗೆ ಶುಭ ಹಾರೈಕೆ. ಇವತ್ತು ಪ್ರತಿಭೆಯನ್ನು ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಪ್ರತಿಬಿಂಬಿಸುವ ಹಾಗೆ ಮಾಡಿದಂತಹ ದುರ್ಗಾ ಸ್ವಾತಿ ನೃತ್ಯಾಲಯ ಇದರ ನೃತ್ಯ ಗುರು ಕರ್ನಾಟಕ ಕಲಾಶ್ರೀ ವಿದುಷಿ ಸ್ವಾತಿ ಭಟ್ ಪಿ ಇವರ ನಿರ್ದೇಶನ ತಮಗೆಲ್ಲ ಗೊತ್ತಿದೆ. ಇವತ್ತು ನೃತ್ಯ ರೂಪಕ ಕೂಡ ಇದೆ, ಶ್ರೀ ರಾಮ ದರ್ಶನಂ ಎನ್ನುವಂಥ ನೃತ್ಯ ರೂಪಕ ಕೂಡ ಇದೆ. ಈ ಸಂದರ್ಭದಲ್ಲಿ ಸ್ವಾತಿ ಭಟ್ ಅವರನ್ನ ಜೋರದ ಚಪ್ಪಾಳೆಯೊಂದಿಗೆ ಅವರಿಗೆ ಅಭಿನಂದನೆ ಸಲ್ಲಿಸುತ್ತಾ, ಇವರ ಸೇವೆ ನಮಗೆಲ್ಲ ಗೊತ್ತಿದೆ. ವಿಶೇಷವಾಗಿ ತಿರುಮಲೇಶ್ವರ ಭಟ್ ಅವರು ಕೂಡ ಅವರ ಸೇವೆ ಕೂಡ ನಮಗೆ ಗೊತ್ತಿದೆ. ಅವರ ಮಗಳಾಗಿ ಇವತ್ತು ಅವರು ಕೂಡ ಒಂದು ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು. ಕರ್ನಾಟಕದ ಜಿಲ್ಲೆಯ ಅದೆಷ್ಟೋ ಪ್ರಶಸ್ತಿಗಳು ಪುರಸ್ಕೃತರಾಗಿದ್ದಾರೆ. ಉತ್ತಮ ಬಾಲ ಕಲಾವಿದೆ ಕೂಡ. ಅವರ ಬಾಲ್ಯದಲ್ಲಿ ಕೂಡ ಅದ್ಭುತವಾದಂಥ ಪ್ರತಿಭೆಯನ್ನು ನೀಡಿದವರು ಸ್ವಾತಿ ಭಟ್. ಇಂದು ಮಕ್ಕಳಿಗೆ ಅದೆಷ್ಟೋ ಮಕ್ಕಳಿಗೆ ವಿದ್ಯಾದಾನವನ್ನು ಮಾಡ್ತಾ ಇದ್ದಾರೆ. ಜೋರದ ಚಪ್ಪಾಳೆಯೊಂದಿಗೆ ಅಭಿನಂದನೆ ಸಲ್ಲಿಸುತ್ತಾ, ಇವತ್ತು ಸೇವಾ ರೂಪದಲ್ಲಿ ನೀಡುತ್ತಿರುವಂಥ ಈ ಒಂದು ಕಾರ್ಯಕ್ರಮ, ಸಾಂಸ್ಕೃತಿಕ ಕಾರ್ಯಕ್ರಮ ಶ್ರೀರಾಮ ದರ್ಶನ. ಇನ್ನಿತ ಮುಖ್ಯ ಅತಿಥಿಯಾದ ಎನ್ನ ಆತ್ಮೀಯ ಮಿತ್ರಿ, ಸಮಾಜ ಸೇವೆಗೆ ಮಾತ ಧಾರ್ಮಿಕ ಸಾಮಾಜಿಕ ಚಟುವಟಿಕೆಗಳು ಪೂರ್ಣ ಪ್ರಮಾಣದ ತೊಡಗಿಸಿನಂಚಿನ ರವಿರೈ ಪಜೀರ್ ಮೇರೆ ಅಂಚನೆ ಇನಿ ಈ ಕಾರ್ಯಕ್ರಮದ ಉಪಸ್ಥಿತರಿರುವಂಚಿನ ಎಂಗಲ ಪ್ರಧಾನ ಅಯ್ಯಪ್ಪ ಸೇವಾ ಟ್ರಸ್ಟ್ದ ಪ್ರಧಾನ ಕಾರ್ಯದರ್ಶಿ ಆಯ್ನ ರಾಮಕೃಷ್ಣ ಪಟ್ಟೋರಿ ಮೇರೆ ಅಂಜನಿ ಕೋಶಾಧಿಕಾರಿ ಆಯ್ನ ಆನಂದ ಮಾಸ್ಟ್ರೆ ಅಂಜನಿ ಇನ್ನು 3 ಜನ ಎಂಕಲ್ನ ಮಲ್ಲ ಈ ಅಯ್ಯಪ್ಪ ಮಂದಿರದ ಎಂಕಲ್ನ ಸಂಪತ್ತೊಂದು ಬನ್ನೊಲಿ ಎಂಕ್ಲೇನು ಕಷ್ಟ ಕಾಲಡು ಕೈ ಬಿಡಂದೆ ಕೊರೋನಾಡ್ದು ಬತ್ತನ ಮಾತು ಪುರ್ತುಡ್ಲ ನಿಕ್ಲೆ ಮಾತ್ರೆಗಳು ಗೊತ್ತಿತ್ತಿಲ್ಲ ಕಣಿ. ನೇಟು ಈ ಪಂಚಲೋಹದ ಮೂರ್ತಿ ಆಯ್ಬಕ್ಕ 5 ವರ್ಷೋಡು ರಡ್ಡು ಪೊರ್ತದ ಪೂಜೆ ಆಪುಂಡು. ಎಂಕ್ಲಿಗೆ ಸಾಧಾರಣ ಒಂಜಿ 30,000 ಮುಟ್ಟ ಖರ್ಚುಂಡು ತಿಂಗಳು. 5 ಪೊರ್ತದ ಅನ್ನದಾನ ಅಂತಂದುಲ್ಲ ದುಡ್ಡು ಉಪ್ಪಡು ಉಪ್ಪಂದೆ ಕೊಲ್ಲಾಡು. ಅವು ಎಂಕ್ಲ ರಾಮಕೃಷ್ಣ ಪಟ್ಟೋರಿ ಮೇರೆ ನಂದು ನಮ್ಮಡ ದುಡ್ಡು ಉಪ್ಪಡು ಉಪ್ಪಂದೆ ಕೊಲ್ಲಾಡು. 5 ಪೊರ್ತ ಅನ್ನದಾನ ಕೊರೋಡಿ 5 ಉಂತ ಎರ್ನೆ ಬಲ್ಲಿಂದು ಐಕೆ ಎನ್ನಲ್ಲ ಸಾಮಾತ ದೇವರಿಲೇರು ತೂಕ ಅಯ್ಯಪ್ಪನ ಒಂಜಿ ಅನುಗ್ರಹ ಆಡುದು ನಡಪು. ನಮ್ಮ ಈ ಒಂಜಿ ಅಯ್ಯಪ್ಪ ಮಂದಿರ ಅವು ಒಂಜಿ ಮಾತ ಭಕ್ತೇರ್ನ ಮುಲ್ಪದ ಮಾತೇರ್ನಲ್ಲ ಒಂಜಿ ಸಂಪತ್ತಾದು ನಂಗೆ ಪೂರ್ಣ ಪ್ರಮಾಣದ ಸಹಕಾರ ಕೊರು ನೆಟ್ರಿಗೆ ಎಂಕ್ಲಿಗೆ ಆ ರೀತಿದೆಲ್ಲ ತೊಂದರೆ ಬರಂದೆ ದುಂಪು ಒಂದು ನೇನು ನಿಕ್ಲನ ಗಮನಕ್ಕೆ ಮಾತೇರಲ್ಲ ಕೊಂದರ್ಪೆ
ಅಂಚನೆ ಇನಿ 3 ಜನ ಸನ್ಮಾನಿತರ ಅಂಚಿನ ಸುಧಾಕರ್ ಭಟ್ರಾದಪ್ಪು, ಸುರೇಶ್ ಕಾಂಟ್ರಾಕ್ಟ್ರ್ ಮೇರೆ ಎಡ್ಡ ಶ್ರಮಜೀವಿ ಭಾರಿ ಕಷ್ಟೋಡು ಮಿತ್ತು ಬತ್ತನಾರು. ಇನಿ 10-30-40 ಜನ ದೀದು ಕುಡ್ಲಾಡು ಎಡ್ಡ ರೀತಿದ ಕಾಂಟ್ರಾಕ್ಟ್ ಮಂತದು ಎಂಕಲ ಈ ಮಂದಿರದ ನಿಕಟ ಸಂಪರ್ಕ ಇಡುತ್ತದೆ ಏಪಲ ಎಂಕಲು ಲೆತ್ತಕ್ಕೆ ಎನ್ನಾರು ಎಂಚಿನ ಪೋಡ್ನೆಲ್ಲ ಕೊರ್ಪೇರು ಅದು ಎಂಚಿನ ಕೊರ್ಪೇರು ಬಂಡದ ಎಂಕಲು ಒಂದು ಬಂಗಾರದ ಪೆರಡೆ ಕೊಂಚ ತೆತ್ತಿದ್ದೀವಿ ಅಂತಿಗೆ ಅವು ತಿಕ್ಕಣದ ಬಂಡದು ನಮ್ಮ ಅರೇನು ನುಮನ್ ಪೆರದಾರೆ ಆರು ಎಂಕ್ಲೆಗೆ ಏಪಲ ಬೋಡು ಅರೇನು ತೂನಾಗ ಎಂಕ್ಲೆ ಖುಷಿ ಆಪಲು ಆರು ಎಂಕ್ಲಡನೆ ಬದುಕೇನಿ ರೆಂಚನ ಪುರ ಕೊರೋಡು ಅಂಚೆನೆ ನಾಗವೇನ ಕೊಲ್ಲಿರು ಅಯ್ಯಪ್ಪನ ಭಾರಿ ಮಲ್ಲ ಭಕ್ತಿದಿ ಏತೋ ಶರ್ತಿ ಶಬರಿಮಲೆಗೆ ನಡೆಸಬಹುದು. ಆ ಭಕ್ತಿನಿ ಆ ಅಯ್ಯಪ್ಪನ ಪೂರ್ಣ ಪ್ರಮಾಣದ ಅನುಗ್ರಹದ ಒಂಜಿ ಮಹಿಳೆ ಎಂಕಲ್ನ ಮಾತ ಚಟುವಟಿಕೆಗೆ ಭಾವಿಸೋದು ಮಲ್ಲ ಮಟ್ಟಡು ಸಾಕಾರ ಮಂತನರು. ಅಂಚೆನೆ ಎಂಕಲ ಸುಧಾಕರ ಭಟ್ರುಳ್ಳೇರು ಎಂಕಲೊಟ್ಟಿಗೆ ಭಾರಿ ಚುರುಕು ಸ್ವಭಾವದಾರು ಎಂಕಲನ್ನು ವೈಟ್ಲ ಕೈಬಿಡು ಪೂಜೆರು ಅರ ಬತ್ತದು ಒಂಚೂರು ಹೆಚ್ಚಿಗೆ ಅಮ್ಮಿಯಾಣ ಪಂಡ್ರೆ ಪೂರ ಸರಿ ಜೇನಿ ಸರಿ ಮನ್ಪೋಡು ಪ್ರತಿ ಸರ್ತಿಲ ಮಂದಿರ ಬರ್ರೆ ಉಂಡಾರು ದಾದಾನ್ಲ ಕಜವಿತ್ತನ ಪಂಡ್ರೆ ಇದು ಕಜವುದಾನೆ ಅಂದು ಅಂಚನೆ ಎಂಕ್ಲನ್ನು ಎಚ್ಚರಿಸವನ ಅಂಚನ ಜನಲ ಅಂಚನೆ ಎಂಕ್ಲಿಗೆ ಪೂರ್ಣ ಪ್ರಮಾಣದ ಸಹಕಾರ ಕೊರ್ಪನಾರಲ್ಲ. ಅಂಚನೆ ಈ ಸರ್ತಿದ ಒಂಜಿ ಎಂಕ್ಲು 10-30 ಜನ ಸ್ವಾಮಿ ನಕ್ಲು ಭಾರಿ ಪೊರ್ಲುಡು ಬೇಲೆ ಮಂತಿದ್ದೀರು ಅಕ್ಲು ಈ ಸರ್ತಿ ಎಂಕ್ಲನ ತ್ಯಾಗ ಮಾಸ್ಟರ್ಲೇರು ಆರು ಏತ ಸಂಸ್ಥೆಗಳಿಂದ ಎಂಕ್ಲಿಗೆ ಗೊತ್ತುಜ್ಜಿ ಆತ ಸಂಸ್ಥೆಗಳಿರು ಅರ ಪಾಪ ಬಹುಶಃ ಒಂಜಿ ನಿರಂತರ ಚಟುವಟಿಕೆ ಇಡುಪುನಾರು ಬಹುಶಃ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಲ್ಲ ಅಂಚನೆ ಒಂಜಿ ಶಾಲೆದ ದೈಹಿಕ ಶಿಕ್ಷಕರಾದ ಮಸ್ತ್ ಜ್ಯೋತಿ ಪ್ರತಿಭೆಯನ್ನು ದುಂಬುಕೊನತ್ತದು ಜೋಕ್ಲನ ಒಂಜಿ ರಾಷ್ಟ್ರ ಮಟ್ಟಡು ರಾಜ್ಯ ಮಟ್ಟಡು ಅರೆ ಅಕ್ಲನ್ನು ಗುರುತಿಸದು ಅಕ್ಲನ ಪ್ರತಿಭೆಗೆ ಒಂಜಿ ಪ್ರೋತ್ಸಾಹ ಕೊರ್ನಾರು. ಇನಿ ಅವು ಏತ ಸಂಸ್ಥೆಗಳು ಇರುವ ಸಂಸ್ಥೆಡಾರು ಬೆನನುಳ್ಳರಿ ನಿತ್ಯ ನಿರಂತರ ಎಂಕ್ಲೆಗೆ ಈ ಅಯ್ಯಪ್ಪ ಮಂದಿರಾಗಿ ಪೂರ್ಣ ಪ್ರಮಾಣಡು ಒಂಜಿ ಸಭಾ ಸಮಾರಂಭ ಪಡು ಹೂಯಿತ್ತನಲ್ಲ ಎಂಕ್ಲು ಮಲ್ಲ ಒಂಜಿ ತರಬೇತಿ ಮನ್ಪೇರಿ ಅವು ಪೂರ್ಣ ಆರಿ ಆಯ್ತಾ ಒಂಜಿ ಜವಾಬ್ದಾರಿ ಜೊತೆ ಇನಿ ಮಲ್ಲ ಮಟ್ಟದ ಬೇಲೆ ಮನ್ಪುನಾರು ಎಂಕ್ಲಾರೇನು ಏತ ನೆನೆತನಲ್ಲ ಯಾರಿಜಿ ಇನಿ ಒಂಜಿ ಅಂಚನೆ ಈ ಒಂಜಿ ಎಂಕ್ಲು ದಾಯ ಪನೋಡಾಪನ ಪಂಡ ಒಂಜಿ ಮಂದಿರದ ಪ್ರಗತಿ ಮಸ್ತ್ ಜಂತ ಕೊಡುಗೆಂಡು ಎಂಕ್ಲು ಒರಿಯ ಕೆಲವು ಸರ್ತಿ ಪುದರ್ ಪಂಡ ತಪ್ಪಲಾಪುಂಡು ಆಂಡ ಕೆಲವು ವಿಷಯನ ಎಂಕ್ಲನೊಟ್ಟಿಗೆ ದುಂಬುತ್ತದು ಕೆಲಸ ಮನ್ಪುನಕ್ಲೇನು ಎಂಕ್ಲಿಗೆ ಪನಂದೆಲ್ಲ ಗೊತ್ತುಜ್ಜಿ ಅಂಚನೆ ಇನಿ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳತ ಮಸ್ತ್ ಯುವಕರು ಈ ಮಂದಿರಡುಳ್ಳೇರು ಅಕ್ಲನ ಪೂರ್ಣ ಪ್ರಮಾಣದ ಸಹಕಾರ ಎಂಕ್ಲೆಗುಂಡು ಅಕ್ಲು ಹೂವೇ ಕೆಲಸ ಆವಾಡು ಮಲ್ಲ ಮಟ್ಟಣ ಮಂತಂದುಳ್ಳೇರು ಇನ್ನು ಎಂಕ್ಲನ ಮಂದಿರದ ಪೇಂಟ್ ಆವಡು ಕ್ಲೀನ್ ಆವಡು ಮಾತಿಡ್ಲ ಅಕ್ಲು ತೊಡಗಿಸದು ಮುರಣಿ ಒಂಜಿ 10-15 ದಿನಕ್ಕೆ ತುಂಬು ಶನಿ ಪೂಜೆ ದುರ್ಗಾ ಪೂಜೆ ಪಂಡದು ಭಾರಿ ಮಲ್ಲ ಕಾರ್ಯಕ್ರಮ ನೇತಾಲಯ ಮಂತೇರು ಭಾರಿ ಪುರುಡು ಮಂತೇರು ಅಂಜನೆ ಅಕ್ಲನ ಪೂರ್ಣ ಪ್ರಮಾಣದ ಸಹಕಾರ ಈ ಅಯ್ಯಪ್ಪ ಮಂದಿರಗುಂಡು ಅಂಜನೆ ಈ ಸರ್ತಿದ ಒಂಜಿ 10-30 ಸ್ವಾಮಿ ನಕ್ಲು ಪೂರ ಕಾಕಜಿ ಕೂರ್ದು ಮಾತ ಮಟ್ಟಲ್ಲಿ ಎಂಕ್ಲೆಗೆ ಎಡ್ಡ ರೀತಿದ ಶಿಸ್ತುಬದ್ಧವಾದ ಎಂಕ್ಲೆಗೆ ಅಕ್ಲನ ಸಹಕಾರನ ಎಂಕ್ಲು ಏಪಲಾಯಿನ ಎಡ್ಡ ರೀತಿದ ಒಂಜಿ ಸಹಕಾರನ ಏಪಲ ಗುರುತಿಸವ ಪನ್ಪುಣ ಈ ಸಂದರ್ಭ ಪನೊಂದು ಏಪಲ ರವಿರೈ ಪಂಡೇರಿ ನಮ್ಮ ಇನ್ನೊಂದು ಧಾರ್ಮಿಕ ಕ್ಷೇತ್ರ ಪಂಡ ನಮ್ಮ ಮಾಲಾಧಾರಿಗಳಾದ ಎಡ್ಡೆ 10-40 ದಿನ ಪೊರ್ಲುದ ಋತಾಚರಣೆ ಮನ್ಪುವ ಆಂಡ ಆ ಋತಾಚರಣೆದ ಎಡ್ಡೆ ಭಯ ಭಕ್ತಿ ಧಾರ್ಮಿಕ ನಂಬಿಕೆ ಅಂಚನೆ ನಮ್ಮಡಿತ್ತಿನಂಚಿನ ಒಂಜಿ ಹೂವೇ ದುಶ್ಚಟನ ಬಿಡ್ದು ನಮ್ಮ ಒಂಜಿ ಆ ದೇವರಡ ಎಡ್ಡೆ ಒಂಜಿ ವ್ಯಕ್ತಿತ್ವ ನಿರ್ಮಾಣ ಮನ್ಪು ಅಂಚನೆ ಏನೇನು ಎಡ್ಡೆ ಮನ್ಪು ಎಂಕೊಂಜಿ ಎಡ್ಡೆ ರೀತಿದ ಮಾನಸಿಕ ನೆಮ್ಮದಿ ಕೋರ್ಪಂಡದು ನಮ್ಮ ಮಾಲೆ ಪಡುವ ಆಂಡ ಆ ಮಾಲೆ ದೆತ್ತಿ ಪಕ್ಕಲ ನಮ್ಮ ದುಶ್ಚಟಕ್ಕೆ ಬಲಿಯಾವಂದೆ ಆ ಧಾರ್ಮಿಕ ಪ್ರಜ್ಞೆ ನಮ್ಮ ನಿತ್ಯ ನಿರಂತರ ಉಪ್ಪುಲೆಕ್ಕ ಮಾತ ವೃತ್ತಾಧಾರಿ ಸ್ವಾಮಿನಕ್ಲಿ ಎಂಕ್ಲೆಡ ಯಾನತ್ತೆ ಇನಿ ತೂಂದಿಲ್ಲ 35 ವರ್ಷೋಡು ಎಂಕ್ಲು ಮಾಲೆ ಪಾಡ್ನಾಗ ಮೂಲು ದಾಲಜ್ಜಾನು 35 ವರ್ಷದ ತುಂಬ ಅಪಾಗ ಹಸೆಗಳು ಏರಿಯಾಗಳ ಬಡ್ಚಿ ಮೂಲು ಒಂಜಿ ಅಯ್ಯೋ ಅಜಿಪ್ಪ ಎಂಕ್ಲು ಮಾಲೆ ಜೋಕ್ಲಾಟ್ಗಡಿ 35 ವರ್ಷದ ಮಾಲೆ ಪಾಡ್ನಾಗ ಮೂಲು ಕೈಕಂಜಲಿ ಜೊತೆ ಅಂತ ಏರ್ಲ ಮುಲ್ಪದಕ್ಲು ಬರ್ತದೆ ಒಂಜೊಂಜಿ ಬಟ್ಟಿ 2 ಬಟ್ಟಿ ಅಂಬಿ ಬೆಜ್ಜಂತಾರೆ ಎಂಕ್ಲು ಮಾಲೆ ಪಾಡ್ನಾಗ ಎಂಕ್ಲು
ರಡ್ಡು ಪರ್ಲಾಂಗ್ ಮೂಜಿ ಪರ್ಲಾಂಗ್ ಒಂಜಿ ಕಿಲೋಮೀಟರ್ ಬೋದು ಮೀ ಅಂತ ಗುಡ್ಡೆಡ್ಬೋದು ಎಂಕಲ್ನ ಎಂಜಿನೆಲ್ಲ ಅಂದಿತ್ತನ ಬಂತಂತ ಆಡ ಅಂಚಿನ ಆ ಕಷ್ಟಡು ಮಾಲೆ ಪಾಡ್ಲದು ಮೂಲೊಂಜಿ ಮಂದಿರ ಕಟ್ಟದ ಮಂದಿರ ಕಟ್ಟಿನಾಗ ಎನ್ನ ಮನಸ್ಸುಡಾಂಡು ನನದ ಭವಿಷ್ಯದ ಸ್ವಾಮಿನ ಅಕ್ಕಲು ಕಷ್ಟ ಬರ್ರೆವಲ್ಲಿ ಅಕ್ಕಲಿಗೆ ಜಪ್ಪನೆ ಅವಸ್ಥೆ ಆವಾಡು ವಸತಿ ದೇವಸ್ಥೆ ಆವಾಡು ಪೊರ್ಲದೊಂಜಿ ಮಂದಿರ ನಿರ್ಮಾಣ ಮನ್ಪೊಂದು ಎಂಕಲ ಸಮಿತಿದ ಅಕ್ಕಲು ನಿರ್ಧಾರ ಬಂತದು ಇನಿ 5 ವರ್ಷದ ದುಂಬು ಪಂಚದೋಲ ಮೂರ್ತಿ ಇಡಲ ಅಂಚನೆ ಶಿಲಾಮಯ ಗೋಪುರಡು ಇನಿ ಅಸೈಗೊಳ್ಳು ಮಾತೆರ್ನ ಭಾರಿ ಜನ ಭಕ್ತರು ನಂಗೆ ಆಜಿ ಕೊರೋನಾ ಬರ್ಪನಿಡು ದುಂಬು ಮಲ್ಲ ಮಟ್ಟದ ಸಾಕಾರ ಕೊಡ್ತೀರಿ ನಮ್ಮನ ಯಾನ ಏಪಲ ಮರಪೆರಜ್ಜಿ ನೇಕ್ ಎಂಕಲು ಪಾಡ್ದನ ಮರ ಉಪ್ಪು ಅವು ಎಂಕಲು ಸುಳ್ಳ್ಯಾಡ್ತಕೊಂಡನ್ನಾಗ ಒಂಜಿ 10-15 ಸರ್ತಿ ಪೋತ ಅವು ಬಹುಶಃ ಅವು ಒಂಜಿ 100-200 ವರ್ಷದ ಪಿರೋದ ಮರ ಅವು ನಂಗೆ ತಿಕ್ಕಿದ್ರಿ ಬಂಡ ನಮ್ಮ ಭಾಗ್ಯ ಅಂತ ಬನ್ನೋಲಿ ಅವು ಬಹುಶಃ ಇಂಕ ಮರಣ ತೂದು ಇತ್ತೆಲ್ಲ ಒಂದು ಆಪುಂಡು ಅವು ಏತೋ ವರ್ಷ ಐಕ ಅಲಿಜ್ಜಂದನ ಮರ ಈ ಒಂಜಿ ಮಂದಿರಗೆ ನಮ್ಮ ಪಾಡ್ದ ನೇತ ಮರಕುಲ ಆವಾಡು నేను ಮಾತ ಎಡ್ಡ ರೀತಿಡು ನಂಗೆ ತಿಕ್ಕಿದ್ರು ಅಂಜನೆ ಸಾಕಾರಲ್ಲ ಕೊಡ್ತೀರಿ ನಿಖಿಲ ಸಾಕಾರ ನಲ್ಲ ಒಪ್ಪಾಡು ನಿಖಿಲ ಸಾಕಾರ ಇತ್ತನೇ ಈ ಮಂದಿರ ಇನಿ ಮಾಸ್ಟರ್ ಮರನಂಜಿ ಆದಿ ತಿಂಗಳು ಎಂಕ ಲೆಕ್ಕ ಕೊರಿಯರು ಎಂಕ್ಲೆ ಐಟು ಸಾಧಾರಣ ಒಂಜಿ ರೆಡ್ಡರೆ 3 ಲಕ್ಷ ಮುಟ್ಟ ಕಲೆಕ್ಷನ್ ಆದಿತ್ತು ಐಟು ಸಾಧಾರಣ ಆತೆ ಖರ್ಚಿಲಾತನು ದಯಪಂಡ ಓ ಎಂಕ್ಲ ಐನು ಪೊರ್ತದ ಅನ್ನದಾನಾಗಿ ಪ್ರತಿ ನೇಕ್ಲ ಒಂಜಿ ವಾರಡ್ಲ 4-5 ಸಾವಿರ ಖರ್ಚುಂಡು ಅಂಚಾದಪ್ಪನಾಗ ಐನು ಅವು ಆ ಭಕ್ತರನ್ನ ಒಂಜಿ ಪ್ರೋತ್ಸಾಹಡು ಅಕ್ಕಲ ಕೊರ್ಪನ ದೇಣಿಗೆಡು ನಡತೊಂದುಂಡು ಇಜಿಂದ ನಡಪೆರೆ ಸಾಧ್ಯ ಇಜ್ಜಿ ಆನ ಮಲ್ಲ ಆರ್ಥಿಕ ವ್ಯವಸ್ಥೆ ನೆಟ್ಟು ಮೂಲು ದಾಲಜ್ಜಿ ಭಾರಿ ಪೊರ್ಲದೊಂಜಿ 17 ಜನದ ಟ್ರಸ್ಟ್ ಇನಿ ಆತನು ರಿಜಿಸ್ಟರ್ ಆತನು ನನ್ನ ಮಿತ್ತಿಗಲ ಹೊಸ ಜವನೇರನ್ನು ಸೇರಿಸಾದು ಏರು ಧಾರ್ಮಿಕವಾದ ಎಡ್ಡ ರೀತಿ ಬೇಲೆ ಮನ್ಪುರ ಅಕ್ಕಲು ಎಂಕ್ಲಿಗೆ ನಲ್ಲ ಬೋಡು ಮೂಲು ಮಸ್ತ್ ಬೇಲೆಂಡು ಏತ್ ಮಂತನಲ್ಲ ಮೂಲು ನೇತವಲಯ ಬತ್ತಂದ ಎಂಕ್ಲಿಗೆ ಬೇಲಜ್ಜಿಂದಿಜ್ಜಿ ಮೂಲು ಆತ ಬೇಲೆಂಡು ರಡ್ಡು ಪೊರ್ತು ಪೂಜಾಪನೆ ಇಡ್ದ ಸ್ವಚ್ಛತೆ ಇಡ್ದು ಬತ್ತನ ಪ್ರತಿ ಒಂಜಿಲ್ಲ ಮೂಲು ಜವಾಬ್ದಾರಿ ಇದೆ ಆಯ್ನ ಮಸ್ತ್ ಬೇಲೆಂಡು ಮಸ್ತ್ ಜವನೇರು ಎಂಕ್ಲಿಗೆ ಬೋಡು ಅಕ್ಕಲ ಸಾಕಾರಲ್ಲ ಬೋಡು ನೇನೊಂಜಿ ಪೊರ್ಲುಡು ನಡಪೇರೆ ನನ್ನ ಯುವ ಸಮುದಾಯ ದುಂಬರಡು ಎಂಕ್ಲು నేను 35 ವರ್ಷದ ದುಂಬು ಕಟ್ನಾಗಲ ಇತ್ತೆಲ್ಲ ದೇವರ ಈತಿನಟ ಆರೋಗ್ಯ ಕೊರಿಯರು ನನ್ನ ಬೇರು ಪನ್ಪೇರು ಇತ್ತೆ ಇಂದುಪುರ ಸೇವಾ ರೂಪಡ ನಿಖಲ ಒಂಜಿ ಗಮನಗದಾದ ಪಂಡ ನೇಟು 10 ರೂಪಾಯಿ ಸಂಬಳದ ಏರ್ಲಜ್ಜಿ ರಡ್ಡು ಪೊರ್ತು ಪೂಜಾ ಆಪನ ಪಂಚಲೋದ ಮೂರ್ತಿಗೆ ಸ್ವಚ್ಛತೆ ಮನ್ಪನ ಹಿಡಿದು ಬತ್ತನ ಪೂಜಾ ವಿಧಿ ಮನ್ಪನಾಗ್ಲಿ 10 ರೂಪಾಯಿ ಎಂಕ್ಲು ಸಂಬಳ ಕೊರ್ಪುಜ ಅಂಚಾಯನ ಹಿಡಿದ ಹತ್ರ ಎಂಕ್ಲು 5 ತಿಂಗಳು 5 ಅನ್ನದಾನ ಕೊರಿಯರೆ ಒಂಜಿ ಮಲ್ಲ ರೀತಿಯ ಸಹಕಾರ ಉಂಡು ಏತೋ ಜನ ಬತ್ತದ ಪಂಡೇರು ನೇಕಿ ಪೂರ್ಣ ಪ್ರಮಾಣದ ಪೂಜಾ ಮನ್ಪೆರೆ ಬಟ್ಟನಾಕ್ಲೇನೆ ದೀಕ ಅಂದು ಆಣ ಇನಿ ಗುರುಸ್ವಾಮಿ ನಕಲ ಮುಖಾಂತರ ನಡತೊಂದುಂಡು ಬಾರಿ ಸ್ವಚ್ಛಡು ಒವ್ವೆ ಒಂಜಿ ಸಸ್ಯಾಹಾರಿ ಆದು ಅಕಲು ಒಂಜಿ ಎಡ್ಡ ರೀತಿದ ಸಂಸ್ಕಾರನ ತೆತ್ತೊಂದು ಈ ನೇಕ ಬಡದು ರುಚಾಚರಣೆ ಮಂತದ್ದು ಪೂಜೆ ಮಂತೊಂದುಲ್ಲೇರು ಅವು ಬಾರಿ ಮಲ್ಲ ಪುಣ್ಯ ಅಂದೇನೆಪ್ಪ ಅಕಲ್ನ ಆ ನೇಟು ಮರ್ಪನ ಗುರುಸ್ವಾಮಿ ಪಾಡು ಅಕಲು ಪೂರ ಎಡ್ಡ ರೀತಿದ ಒಂಜಿ ನಂಗೆ ಸಾಕಾರ ಕೊರ್ನೆಟಿ ಇನಿ ಮಂದಿರ ಪೊರ್ಲುಡು ನಡಪೆರೆ ಅಕ್ಕಲ ಮಲ್ಲ ಕೊಡುಗೆಂಡು ದಯಮನ್ಪುನ ರಡ್ಡು ಪೊರ್ತು ಮಾಸ್ಟರ್ ಪಲ್ಲಕನ ಚೌಲ್ ನೀರು ಮೀದು ವಾಚ್ ಅಲಿತ ಪೊರ್ತುಲ್ಲ ಇನಿ 5 ಗಂಟೆಗೆ ರಾಮಕೃಷ್ಣರು 5 ಗಂಟೆಗೆ ತಿರ್ತಿರ್ದು 2 ಕಿಲೋಮೀಟರ್ ನಡತದ ಬರ್ತದೆ ಮೂಲು ಚೌಲ್ ನೀರು ಪಿರ ಇಲ್ಲಲ್ಲ ಮೀದಿಲ್ಲ ಮೂಲ ಚೌಲ್ ನೀರು ಮೀದು ಪೂಜೆ ಮನ್ಪೇರು ಗಂಡ ಅರ್ನ ಮಗೆ ಮನ್ಪೆಗೆ ಪಪ್ಪ ಯಾನು 10 ಎಂಗೆ ಏತ ದುಡ್ಡು ಕೊರ್ನಲ್ಲ ಏನಡದು ಈ ಕೆಲಸ ಸಾಧ್ಯ ಅಜ್ಜಿ ನೀವು ಹಿರೇಡ್ದೆ ಅವನು ಅಂಚದಪ್ಪು ನಂದು ಭಾರಿ ಕಷ್ಟದ ಬೇಲೆ ಈ ಕಷ್ಟದ ಬೇಲೆಲ್ಲ ನಮ್ಮ ಭಕ್ತಿ ಪ್ರಧಾನವಾದ ಮಂತದಿಲ್ಲ ಅಂಚದಪ್ಪನಾಗ ಎಂಕಲ್ನ ರಡ್ಡು ಗುರುಸ್ವಾಮಿನ ಅಕ್ಕಳೆಲ್ಲ ಮಲ್ಲ ರೀತಿಯ ಒಂದು ಅಧ್ಯಕ್ಷ ಅದು ಅಕ್ಕಳಿಗೆ ನಾನು ಚಿರಋಣಿ ಆದುಲ್ಲೆ ದೇವರ ನಿಖಲೆಗೆ ಮಲ್ಲ ಒಂದು ಆರೋಗ್ಯ ಭಾಗ್ಯ ಕೊರಡು ಈ ನಲ್ಲಾತ್ ಹೆಚ್ಚಿನ ದಿನ ನಿಖಲೆಗೆ ಅಯ್ಯಪ್ಪನ ಒಂಜಿ ಪೂಜೆ ಮನ್ಪನ ಒಂಜಿ ಭಾಗ್ಯ ನಲ್ಲ ತಿಕ್ಕಾಡು ನಿಖಲ್ನೊಟ್ಟಿಗೆ ನಿಖಲ್ನ ಕಷ್ಟದ ಪೂರ್ತರು ಯಾನಲ್ಲ ನಿಖಲ ಪಿರ ಮೂಜನೆ ಮೆಂಬರ್ ಅದು ಅಂಚದಪ್ಪನಾಗ ನನ್ನ ಮಿತ್ತಿಗೆ ಈ ಒಂಜಿ ಸಭಾ ಕಾರ್ಯಕ್ರಮಡು ಭಾಗವಹಿಸಿನ ಮುಖ್ಯ ಅತಿಥುಲು ನಮ್ಮ ಪ್ರೀತಿಗೆ ಹೋಗೋರ್ದು ಬೈದೇರು ಅಕ್ಕಳಿಗೆ ಎನ್ನ ಕೃತಜ್ಞತೆಯನ್ನು ಸಲ್ಲಿಸೋದು ನಂಗೆ ಮಾತಿರಲ್ಲ ಅಯ್ಯಪ್ಪನ ಪೂರ್ಣ ಪ್ರಮಾಣದ ಅನುಗ್ರಹ ಪಂಡದೆನ್ನ ರಡ್ಡು ಪಾತ್ರೆ ಉಂತವೆ ಸ್ವಾಮಿ ಶರಣಮಯ್ಯ.
ಶ್ರೀ ಅಯ್ಯಪ್ಪ ಸ್ವಾಮಿ ಮಂದಿರ 36ನೇ ವರ್ಷದ ವಾರ್ಷಿಕ ಪೂಜಾ ಮಹೋತ್ಸವ ಸಮಾರಂಭದಲ್ಲಿ ದೀಪ ಪ್ರಜ್ವಲನೆಯನ್ನು ಮಾಡಿದ ಡಾಕ್ಟರ್ ನರಸಿಂಹಯ್ಯ, ಪ್ರಾಧ್ಯಾಪಕರು, ಅನ್ವಯಿಕ ಪ್ರಾಣಿಶಾಸ್ತ್ರ ವಿಭಾಗ, ಮಂಗಳೂರು ವಿಶ್ವವಿದ್ಯಾನಿಲಯ, ಇವರಿಗೆ ನನ್ನ ಹೃತ್ಪೂರ್ವಕ ಅಭಿನಂದನೆಗಳು. ಹಾಗೂ ಇಂದಿನ ಸಭೆಯಲ್ಲಿ ಅಧ್ಯಕ್ಷತೆಯನ್ನು ವಹಿಸಿದ ಶ್ರೀ ಶ್ರೀನಿವಾಸ ಶೆಟ್ಟಿ, ಅಧ್ಯಕ್ಷರು, ಶ್ರೀ ಅಯ್ಯಪ್ಪ ಸ್ವಾಮಿ ಸೇವಾ ಟ್ರಸ್ಟ್ ಅಸೈಗೋಳಿ, ಇವರಿಗೂ ಅಭಿನಂದನೆಗಳು. ಹಾಗೂ ಇಂದಿನ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಪ್ರೊಫೆಸರ್ ಸರೋಜಿನಿ BK, ಅಧ್ಯಕ್ಷರು, ಕೈಗಾರಿಕಾ ರಸಾಯನಶಾಸ್ತ್ರ ವಿಭಾಗ, ಮಂಗಳ ಗಂಗೋತ್ರಿ ಕೊಣಾಜೆ, ಇವರಿಗೂ ಕೃತಜ್ಞತೆಗಳು. ಹಾಗೂ ಶ್ರೀ ರವಿ ರೈ ಪಜೀರು, ಉದ್ಯಮಿ, ಇವರಿಗೂ ಧಾರ್ಮಿಕ ಸಭೆಯಲ್ಲಿ ಧನ್ಯವಾದಗಳು. ಹಾಗೂ ಇಂದಿನ ಅಭಿನಂದನಾ ಕಾರ್ಯಕ್ರಮದಲ್ಲಿ ನಮ್ಮ ಪ್ರೀತಿಯ ಕರೆಕೊಟ್ಟು ಆಗಮಿಸಿದ ಶ್ರೀ ಸುಧಾಕರ್ ನಾಯಕ್ ಅಸೈಗೋಳಿ ಸಮಾಜ ಸೇವಕರು ಹಾಗೂ ಶ್ರೀಮತಿ ನಾಗವೇಣಿ ಶೆಟ್ಟಿ ಸಮಾಜ ಸೇವಕರು, ಶ್ರೀ ಸುರೇಶ್ ರೈ ಅಸೈ ಕಾಂಟ್ರಾಕ್ಟರ್ ಧಾರ್ಮಿಕ ಮುಂದಾಳು, ಇವರಿಗೂ ಅಭಿನಂದನೆಗಳು. ಹಾಗೂ ಇಂದಿನ ಸಭೆಯಲ್ಲಿ ಮಾಧ್ಯಮ ಮಿತ್ರರಿಗೂ ಹಾಗೂ ಇಲ್ಲಿ ನೆಲೆಸಿದ ಎಲ್ಲ ಭಕ್ತಾಭಿಮಾನಿಗಳಿಗೂ ಧನ್ಯವಾದಗಳು. ಹಾಗೂ ಇಂದಿನ ಸಭೆಯಲ್ಲಿ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ನಮಗೆಲ್ಲರಿಗೂ ಅಭಿನಂದನೆಗಳು.